ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇದೆ. ಬಹುಶಃ ರಾಜ್ಯದ ಕಾಂಗ್ರೆಸ್ ಕೂಡ ಈ ಒಂದು ವಿಚಾರದ ಬಗ್ಗೆ ಇನ್ನು ಮುಂದಕ್ಕೆ ಚರ್ಚೆಯನ್ನ ಮಾಡುತ್ತೆ. ಜೊತೆಗೆ ಈ ಒಂದು ವಿಚಾರ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಕಾರಣ ಇವತ್ತು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ, ಅಂದರೆ ಮಂಗಳೂರಿನಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ, ಜೊತೆಗೆ ಕಾಂಗ್ರೆಸ್ ನಾಯಕರು ನಡೆದುಕೊಂಡಿರುವಂತಹ ಒಂದು ಘಟನೆ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಎಲ್ಲಿಯ ತನಕ ಅಂತ ಬಂದಾಗ ಕೈ ಎತ್ತಿದ ಕೈ ನಾಯಕರು ಅನ್ನುವಂತಹ ವಿಚಾರ ಬಹಳಷ್ಟು ಮಾಧ್ಯಮಗಳಲ್ಲಿ, ಜೊತೆಗೆ ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ಏನಿಲ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಮುಖಂಡರು ಹೊಡೆದಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರ ನಡುವೆ ಮಾರಾಮಾರಿ ನಡೆದಿದೆ ಅನ್ನುವಂತಹ ವಿಚಾರ ಇವತ್ತು ಮಧ್ಯಾಹ್ನದಿಂದಲೇ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರುಗಳು ಹೊಡೆದಾಡಿಕೊಳ್ಳುವಂಥದ್ದು ಇವತ್ತು ನಿನ್ನೆ ಅದಲ್ಲ. ಆದರೆ ಇಲ್ಲಿ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಜೊತೆಗೆ ಪ್ರಮುಖವಾಗಿರುವಂತಹ ಜಿಲ್ಲೆಯ ಮುಖಂಡರೊಬ್ಬರು ಹೊಡೆದಾಡಿಕೊಂಡಿರುವಂಥದ್ದೇ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಜೊತೆಗೆ ಅವರಿಬ್ಬರಿಗೂ ಕೂಡ ಬಹಳಷ್ಟು ಅಭಿಮಾನಿ ವರ್ಗವಿದೆ. ಒಂದ್ ಕಡೆ ಜಿಲ್ಲಾಧ್ಯಕ್ಷರು ಅಂತ ಬಂದಾಗ ಅವರ ವರ್ಗ ಇರುತ್ತೆ, ಮತ್ತೊಂದು ಕಡೆ ಈ ವ್ಯಕ್ತಿಯು ಕೂಡ, ಈ ಕಾಂಗ್ರೆಸ್ನ ಮುಖಂಡರು ಕೂಡ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಮುಖಂಡರು, ಅವರ ಒಂದು ವರ್ಗವೂ ಕೂಡ ಇದೆ, ಅಭಿಮಾನಿ ವರ್ಗವೂ ಕೂಡ ಇದೆ. ಹಾಗಾಗಿ ಇಬ್ಬರ ನಡುವೆ ಇವತ್ತು ನಡೆದಿರುವಂತಹ ವಿಚಾರಗಳ ನಡುವೆ ನೇರವಾಗಿರುವಂತಹ ಒಂದು ಸಂದೇಶ ರವಾನೆಯಾಗುತ್ತೆ. ಅದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಎಲ್ದಿದ್ರೆ ಬಹಳಷ್ಟು ಕಷ್ಟ ಇದೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ. ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ಗೆ ಇಲ್ಲಿ ಉಳಿಗಾಲವಿದೆ ಅನ್ನುವಂತಹ ಸಂದೇಶವನ್ನ ಈ ರೆಬೆಲ್ ಆಗಿರುವಂತಹ ಮುಖಂಡರೊಬ್ಬರು ಸಂದೇಶವನ್ನ ರವಾನೆಯನ್ನ ಮಾಡ್ತಾರೆ. ಇವರ ನಡುವೆ ಯಾತಕ್ಕೋಸ್ಕರ ಆಯ್ತು ಅಂತ ಬಂದಾಗ, ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಈ ಒಂದು ಗಲಾಟೆ, ಈ ಒಂದು ಮಾರಾಮಾರಿ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬೀದಿಗೆ ಬಂದ ದಕ್ಷಿಣ ಕನ್ನಡ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ. ಕಚೇರಿಯಲ್ಲೇ ಕೈ ಮಿಲಾಯಿಸಿಕೊಂಡು ನಡೆಯಿತು ಹೊಡೆದಾಟ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರ ವಿರುದ್ಧ ಇದ್ದ ನಾಯಕರ ಅಸಮಾಧಾನ ಇಂದು ಸ್ಫೋಟಗೊಂಡಿದೆ. ಪಂಚಾಯತ್ ಚುನಾವಣೆಯಲ್ಲಿ ಕೈ ಬೆಂಬಲಿತ ಅಭ್ಯರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ನಾಯಕರು ಕೈ ಮಿಲಾಯಿಸಿಕೊಂಡಿದ್ದಾರೆ. ಸನ್ಮಾನವನ್ನ ಸರಿಯಾಗಿ ಮಾಡಿ ಎಂಬ ಸಲಹೆ ನೀಡಿದ್ದಕ್ಕೆ ಕೆರಳಿ ಕೆಂಡವಾದ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ರಮಾನಾಥ ರೈ ಆಪ್ತ ಪ್ರಕಾಶ್ ಶೆಟ್ಟಿ ತುಂಬೆಗೆ ಕಪಾಳ ಮೋಕ್ಷ ಮಾಡಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಅಧ್ಯಕ್ಷ ಹರೀಶ್ ಕುಮಾರ್, ಮುಖಂಡ ಪ್ರಕಾಶ್ ಶೆಟ್ಟಿ ನಡುವೆ ನಡೆದಿದ್ದೇನು? ಈ ವೇಳೆ ಹರೀಶ್ ಕುಮಾರ್ ಅವರ ಮೇಲರೆಗೆ ಹೋಗಿದ್ದ ಪ್ರಕಾಶ್ ಶೆಟ್ಟಿ ತುಂಬೆ ಅವರನ್ನ ಅಲ್ಲಿದ್ದ ಇತರರು ನಿಯಂತ್ರಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಅವರ ಸಮ್ಮುಖದಲ್ಲೇ ಈ ಎಲ್ಲಾ ಘಟನೆ ನಡೆದಿದೆ. ಪ್ರಕಾಶ್ ಶೆಟ್ಟಿ ಅವರ ಮೇಲೆ ಕೈ ಮಾಡಿದ ಜಿಲ್ಲಾಧ್ಯಕ್ಷರ ವಿರುದ್ಧ ಪ್ರಕಾಶ್ ಶೆಟ್ಟಿ ಬೆಂಬಲಿಗರು ಕೆರಳಿ ಕೆಂಟವಾಗಿದ್ರೆ, ಜಿಲ್ಲಾಧ್ಯಕ್ಷರ ಆಪ್ತರು ಅಧ್ಯಕ್ಷರ ಬೆನ್ನಿಗೆ ನಿಂತಿದ್ದಾರೆ. ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಅವರು ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ. ಆದರೆ ಕೈ ಕಚೇರಿಯಲ್ಲಿ ನಡೆದ ಈ ಘಟನೆ ಮಾಧ್ಯಮಗಳಿಗೆ ಗೊತ್ತಾಗುತ್ತಿದ್ದಂತೆ ಅಂತದೇನಾಗಿಲ್ಲ ಅಂತ ಜಾರಿಕೊಳ್ಳುವ ಪ್ರಯತ್ನವನ್ನ ಕೈ ನಾಯಕರು ಮಾಡಿದ್ದಾರೆ. ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು. ಈ ಕಾರ್ಯಕ್ರಮದ ಉದ್ದೇಶ, ನಾವು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ದರು. ಇಡೀ ರಾಜ್ಯದಲ್ಲಿ 100 ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು 26ನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದು. ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಏನು ಗೊಂದಲ, ಅಸಮಾಧಾನ ಯಾವುದಿಲ್ಲ, ಯಾವುದೇ ರೀತಿ ಅಸಮಾಧಾನ ಇಲ್ಲ. ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗಿದ್ದಾರೆ, ಅದಕ್ಕೋಸ್ಕರ ಪೊಲೀಸರು ಏನಿಲ್ಲ. ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ ಪ್ರಕಾಶ್ ಶೆಟ್ಟಿ ಅವರು ಒಂದ್ ನಿಮಿಷ ಇಲ್ಲ, ಆ ತರದ್ ಯಾವುದು ಪ್ರಸ್ತಾವ ಆಗ್ಲಿಲ್ಲ. ಅಧ್ಯಕ್ಷರ ಬದಲಾವಣೆ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು. ಬಹುಶಃ ಇವತ್ತು ನಾವು ಗೆದ್ದಂತ ಎಲ್ಲ ಬಿಜೆಪಿಯ
ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು. ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡಿದ್ದೆವು. ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶವನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ 23 ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಳಿಸಿದ್ದೇವೆ. ಈ ಚರ್ಚೆ ಗೊಂದಲ ಗಲಾಟೆ ಯಾವುದಿಲ್ಲ. ಚರ್ಚೆ ಪಕ್ಷದ ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು. ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು. ಎಲ್ಲರೂ ಇಲ್ಲ ಯಾವುದೇ ಅತಿರೇಕಕ್ಕೆ ಹೋಗಲಿಲ್ಲ. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ವಿರುದ್ಧ ಕಾರ್ಯಕರ್ತರಿಂದ ಹಿಡಿದು ಜಿಲ್ಲಾ ನಾಯಕರ ತನಕ ಅಸಮಾಧಾನ ಇದೆ ಎಂಬ ವದಂತಿ ಇತ್ತು. ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರ ಜೊತೆ ವರ್ತಿಸುವ ರೀತಿ ಸರಿ ಇಲ್ಲ ಎಂಬ ಆಪಾದನೆ ಕೂಡ ಇತ್ತು. ಇದುವರೆಗೂ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವಾಗಿ ಮಾತ್ರ ಉಳಿದಿತ್ತಾದ್ರೂ ಇಂದು ನಡೆದ ಗಲಾಟೆಯಿಂದ ಅದು ಬೀದಿಗೆ ಬಂದಿದೆ. ಕಚೇರಿಯಲ್ಲಿ ಏನೂ ಆಗಿಲ್ಲ, ನಾವೆಲ್ಲ ಒಂದೇ ಇದ್ದೇವೆ ಅಂತ ಪ್ರಕಾಶ್ ಶೆಟ್ಟಿ ತುಂಬೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿದರಾದ್ರೂ ಅಧ್ಯಕ್ಷರು ಬದಲಾದರೆ ಪಕ್ಷ ಉಳಿಯುತ್ತದೆ ಎಂಬ ಹೇಳಿಕೆಯನ್ನ ಹಲವು ಬಾರಿ ಪುನರುಚ್ಚರಿಸಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ 23 ಜನ ಗೆಲ್ಲುವ ಮೂಲಕ ದೊಡ್ಡ ಸಾಧನೆ. ಕಾರ್ಯಕರ್ತರು ಹಾಗೂ ನಾಯಕರ ಶ್ರಮ, ಕ್ರೆಡಿಟ್ ಜಿಲ್ಲಾಧ್ಯಕ್ಷರ ಪಾಲು. ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದ ರೈ ಆಪ್ತ ಪ್ರಕಾಶ್ ಶೆಟ್ಟಿ ತುಂಬೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಬೆಂಬಲಿತ 23 ಜನ ಗೆಲ್ಲುವ ಮೂಲಕ ದೊಡ್ಡ ಸಾಧನೆ ಮಾಡಿತ್ತು. ಈ ಸಾಧನೆಯ ಹಿಂದೆ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ನಾಯಕರ ಶ್ರಮ ಇದೆಯಾದರೂ ಕ್ರೆಡಿಟ್ ಜಿಲ್ಲಾಧ್ಯಕ್ಷರ ಪಾಲಾಗಿತ್ತು. ಹೀಗಾಗಿ ಅಭಿನಂದನಾ ಸಮಾರಂಭದಲ್ಲಿ ನಡೆದ ಸಣ್ಣದೊಂದು ಕಿರಿಕ್ ಜಿಲ್ಲಾ ಕಾಂಗ್ರೆಸ್ನ ಮುಸುಕಿನ ಗುದ್ದಾಟವನ್ನ ಬೀದಿಗೆ ತಂದಿದೆ. ಇದರೊಂದಿಗೆ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಒತ್ತಾಯ ಜೋರಾಗಿದೆ. ನೀವು ಅಧ್ಯಕ್ಷರಿಗೆ ಏನು ಸನ್ಮಾನ ಮಾಡಿದ್ದೀರಾ? ಕ್ಲಿಯರ್ ಆಗಿದೆ. ನಾವು ಒಟ್ಟಿಗೆ ಇದ್ದೇವೆ. ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನ ಕಾರ್ಯಕರ್ತರಲ್ಲಿ ಇದೆ. ಯಾಕೆ ಏನಾಯ್ತು ಅಂತ ಅದಿರ್ಬೋದು. ಪಕ್ಷದ ಹೈಕಮಾಂಡ್ಗೆ ಎಲ್ಲ ಬಿಟ್ಟದ್ದು. ನಾವು ಅದಕ್ಕೆ ಮಾತಾಡ್ಲಿಕ್ಕೆ ಇಲ್ಲ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಪಕ್ಷಕ್ಕೆ. ಪಕ್ಷ ಉಳಿತದೆ ಅಷ್ಟೇ. ಆದಷ್ಟು ಬೇಗ ಹೈಕಮಾಂಡ್ ಅದಕ್ಕೆ ಒಂದು ಒಳ್ಳೆ ಅಧ್ಯಕ್ಷರು ಮಾಡಿದ್ರೆ ಪಕ್ಷ ಉಳಿತದೆ. ಅದು ನಮ್ದೊಂದು ಎಲ್ಲರೂ ಬಯಕೆ ಕಾರ್ಯಕರ್ತರು ಅಷ್ಟೇ. ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಬೆಲೆ ಅವರೇ ಬೆಲೆ ತಗೊಳ್ತಾರೆ. ಅವರಿಗೆ ಬೆಲೆ ಅವರಿಗೆ ಉಂಟಾ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಮಾಡಿದ್ರೆ ಒಳ್ಳೇದು ಕಾರ್ಯಕರ್ತರ. ಅಸಮಾಧಾನದ ಪ್ರಶ್ನೆ ಅಂತಲ್ಲ. ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 2 ವರ್ಷ ಆಯಿತು. ಕಾರ್ಯಾಧ್ಯಕ್ಷರು KPC ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ, AICC ಅಧ್ಯಕ್ಷರಿಗೂ ಗೊತ್ತಿದೆ. ಬದಲಾವಣೆಗೆ ಕೆಲವು ಸಮಯ ತೆಗೆದುಕೊಂಡಿದ್ದಾರೆ. ಮೊನ್ನೆ ಕಾರ್ಯಾಧ್ಯಕ್ಷರು GC ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಎಲ್ಲ ರಾಜ್ಯದ ನಾಯಕರುಗಳು ಇದರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪಕ್ಷದ ತೀರ್ಮಾನ ಏನಿದೆ ಅದು ಆಗ್ತದೆ. ಶೀಘ್ರ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ. ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಆದ್ದರಿಂದ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ. ಅದಕ್ಕೆಲ್ಲರೂ ನಾವು ಬದ್ಧರಾಗಿದ್ದೇವೆ.
ಇಷ್ಟು ದಿನ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಇವತ್ತು ಡೈರೆಕ್ಟ್ ಆಗಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ತಾವು ಗಮನಿಸಿರಬಹುದು. ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಮಿಥುನ್ ರೈ ಅವರು ಎಲ್ಲಪ್ಪ ಏನಾಗಿಲ್ಲ, ಸರಿ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು, ನಾವು ಸರಿ ಸನ್ಮಾನ ಮಾಡಿ ಕಳಿಸಿದ್ವಿ ಅನ್ನೋಂಥದ್ದು ಹೇಳಿದ್ರು. ಅವರು ಏನು ಸಮಸ್ಯೆ ಆಗಿಲ್ಲ ಅಂತಂದ್ರೆ ಅಲ್ಲಿ ನೇರವಾಗಿರುವಂತಹ ಸಂದೇಶ ರವಾನೆ ಆಗ್ತಾ ಇತ್ತು. ಒಂದು ವೇಳೆ ಅಧ್ಯಕ್ಷರ ಪಟ್ಟ ಬದಲಾವಣೆ ಆದ್ರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಪಕ್ಷ ಉನ್ನತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನೇರವಾಗಿ ಪ್ರಕಾಶ್ ಶೆಟ್ಟಿ ತುಂಬೆ ಅವರು ಕಾಂಗ್ರೆಸ್ ಮುಖಂಡರು ಹೇಳಿರುವಂತಹ ಮಾತುಗಳು. ಜೊತೆಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರ ಬಗ್ಗೆ ಕೇಳಿದಾಗ ಇಲ್ಲಪ್ಪ ಆ ವಿಚಾರವಾಗಿ ಏನು ಆಗಿಲ್ಲ, ಅಂತಹ ಗಲಾಟೆಗಳು ಏನೂ ಆಗಿಲ್ಲ, ಸನ್ಮಾನದ ವಿಚಾರವಾಗಿ ಸರಿಯಾಗಿ ಸನ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿರುವಂತಹ ವಿಚಾರ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅನ್ನೋ ವಿಚಾರವನ್ನ ಹೇಳಿದ್ರು. ಆದರೆ ನೇರವಾಗಿ ಮಾಧ್ಯಮಗಳಿಗೆ ಗೊತ್ತಿದೆಯಲ್ವಾ, ತಮ್ಗಳಿಗೆ ಸಿಕ್ಕಿರುವಂತಹ ದೃಶ್ಯಾವಳಿಗಳು ಕೂಡ ಎಲ್ಲವನ್ನ ಹೇಳುತ್ತೆ. ಅಂತೂ ಇಂತೂ ಕೈ ಮುಖಂಡರ ನಡುವೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು. ಇಷ್ಟು ದಿನ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಈಗ ನೇರವಾಗಿ ಆಗಿರುವಂತಹ ವಿಚಾರ, ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಿದ್ದಾಗ ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಜೊತೆಗೆ ಆ ಒಂದು ವಿಚಾರದ ಬಗ್ಗೆ ನಾನು ನೇರವಾಗಿ ಸಂಬಂಧಪಟ್ಟವರ ರಿಯಾಕ್ಷನ್ಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ನಾನು ನೇರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಉದಯ್ ಆಚಾರ್ಯವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಉದಯ್ ಆಚಾರ್ಯವರಿಗೆ. ನಮಸ್ತೆ ಸರ್. ಜೊತೆಗೆ ನೇರವಾಗಿ ಈ ಒಂದು ವಿಚಾರವನ್ನ ತಾವು ಕೂಡ ಗಮನಿಸಿದ್ದೀರಿ ಇವತ್ತು ಬೆಳಿಗ್ಗೆಯಿಂದ. ಸೊ ಹಾಗಿದ್ದಾಗ ತಮ್ಮ ಅಭಿಪ್ರಾಯ ಕೂಡ, ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಯಾಕಂದ್ರೆ ಒಂದ್ ಕಡೆ ಅಲ್ಲಿ ಜಿಲ್ಲಾಧ್ಯಕ್ಷರ ಪಟ್ಟವನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಪಟ್ಟು ಕೂಡ ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು. ಇವೆಲ್ಲದರ ಜೊತೆಗೆ ಈ ಒಂದು ಘಟನೆ, ಈ ಒಂದು ಮನಸ್ತಾಪಗಳು, ಈ ಹಿಂದೆ ಮುಸುಕಿನ ಗುದ್ದಾಟ ನಡೀತಾ ಇತ್ತು, ಇವತ್ತು ನೇರವಾಗಿ ನಡೆದಿರುವಂತದ್ದು. ತಾವುಗಳು ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಅದು ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಎಸ್ ಸರ್, ಉದಯ್ ಆಚಾರ್ಯ ಅವರು, ಇವತ್ತು ನಡೆದಿರುವಂತಹ ಘಟನೆ, ಫಸ್ಟ್ ರಿಯಾಕ್ಷನ್, ಕೈ ಎತ್ತಿದ ಕೈ ನಾಯಕರು, ಏನ್ ಹೇಳ್ತೀರಾ? ಅಲ್ಲ, ನನಗೆ ಕೆಲವೊಂದೊಂದು ವಿಚಾರಗಳು ಕೇಳುವಾಗ ಸ್ವಲ್ಪ ನಗೆಸ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ಏನೋ ಒಂದು ಸಣ್ಣ ವಿಚಾರ ಆಗಿದೆ, ಆಗಿಲ್ಲ ಅಂತ ಏನು ನಾವು ಹೇಳ್ತಿಲ್ಲ. ಒಂದು ಕಾರ್ಯಕರ್ತರ ಮಧ್ಯೆ ಒಂದು ಸಣ್ಣ ಮನಸ್ತಾಪ ಬಂದಿದೆ ಇವತ್ತೊಂದು ಸನ್ಮಾನ ಮಾಡುವಂತ ವಿಚಾರದಲ್ಲಿ, ಅಷ್ಟೇ ಆಗಿದ್ದು ವಿನಃ ಮತ್ತೆ ಬೇರೆ ಏನು ಆಗಿಲ್ಲ. ಅದಕ್ಕೆ ಮನಸ್ತಾಪ ಬಂದಿರುವಂತದ್ದು ಸತ್ಯ. ನೋಡಿ ವಿಷಯ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಒಂದು ಮನೆ ಅಂತ ಹೇಳಿದ ಮೇಲೆ ಅಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ಅವರ ಮಧ್ಯೆ ಒಂದು ಮನಸ್ತಾಪ ಬರ್ತದೆ. ಒಂದು ಸಂಸ್ಥೆ ಅಂತ ಇದ್ದಾಗ ಅಲ್ಲಿ ಕೂಡ ಮನಸ್ತಾಪಗಳು ಬರ್ತವೆ, ಪಕ್ಷ ಅಂತ ಇದ್ದಾಗ ಅಲ್ಲಿಯೂ ಕೂಡ ಒಂದು ಮನಸ್ತಾಪಗಳು, ಇದೆಲ್ಲ ಸರ್ವೇ ಸಾಮಾನ್ಯ. ಇದು ಏನ್ ಹೇಳ್ತಾರೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರಲ್ಲ, ಹಾಗೆ ಅದು ಅಲ್ಲಿಂದ ಅಲ್ಲಿಗೇನೆ ಸಾಲ್ವ್ ಆಗಿದೆ. ಬದಲಾಗಬೇಕು ಅನ್ನುವಂತ ವಿಚಾರ ಇದೆಯಲ್ಲ ಇಲ್ಲಿ, ಯಾವ್ದು ಗಂಡನೆ ಬದಲಾಗಬೇಕು ಅನ್ನೋ ವಿಚಾರ ಇದೆ ಇಲ್ಲಿ. ಇಲ್ಲ, ಗಂಡನೆ ಬದಲಾಗುವಂತ ವಿಚಾರ ಅಲ್ಲ ಇಲ್ಲಿ. ಆಲ್ರೆಡಿ ಅವರ ಟರ್ಮ್ ಆಗಿದೆ. ಅವರಿಗೆ ಏನು ಈಗಪ್ಪ ಏನು ಹರೀಶ್ ಕುಮಾರ್ ಅವರೇನು ಆಸೆ ಪಟ್ಟು ನನಗೆ ಪಟ್ಟ ಬೇಕು ಅಂತ ಹೇಳಿ ಕೂತ್ಕೊಂಡಿರೋ ವ್ಯಕ್ತಿ. ನಮಗೆ ಒಂದು ಪ್ರೋಟೋಕಾಲ್ ಇದೆ, ಒಂದು ಸ್ಟ್ರಕ್ಚರ್ ಇದೆ, ಅದರ ಪ್ರಕಾರ ಬರ್ತದೆ ಪ್ರತಿಯೊಂದು ವಿಚಾರಗಳು. ಒಂದು ಜಿಲ್ಲಾಧ್ಯಕ್ಷರ ಬದಲಾವಣೆ ಅಥವಾ ಬ್ಲಾಕ್ ಅಧ್ಯಕ್ಷರ ಬದಲಾವಣೆ ಏನೇ ಆಗುದಾದ್ರೂ ಕೂಡ ನಮಗೆ ರಾಜ್ಯದಿಂದ ನಿರ್ದೇಶನಗಳು ಬರ್ತವೆ, ಅದರ ಪ್ರಕಾರ ಆ ಬದಲಾವಣೆಗಳು ನಡೀತದೆ. ಈಗ ಅಧ್ಯಕ್ಷರು ಹೇಳಿದ ಹಾಗೆ ಆಲ್ರೆಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು. ಮತ್ತೆ ಈಗ ನೆಕ್ಸ್ಟ್ ಯಾರು ಉತ್ತಮ ಅದಕ್ಕೆ ಸೂಕ್ತ ವ್ಯಕ್ತಿ ಯಾರಿದ್ದಾರೆ, ಅವರ ಹುಡುಕಾಟ ನಡೆದ ಕೂಡಲೇ, ಅದರ ಒಂದು ಡಿಸಿಷನ್ ಬಂದ ಕೂಡಲೇ ಅವರಿಗೆ ಹೊಸ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಆಗ್ತದೆ. ಸೊ ಅದರಲ್ಲಿ ಅವರು ಆಗಲೇಬೇಕು ಅಂತ ಹೇಳಿದರೆ ಒಬ್ವಿಯಸ್ಲಿ ಅದು ಆಗಲೇಬೇಕಲ್ಲ. ಈಗ ಮುಂದಿನ ಅಧ್ಯಕ್ಷರು ಯಾರು ಅಂತೇಳಿ ಬರಲೇಬೇಕಲ್ಲ, ಹೊಸ ವ್ಯಕ್ತಿ ಯಾರು ಬರಬೇಕು ಅಥವಾ ಇವರೇ ಮುಂದುವರ್ಕೊಂಡು ಹೋಗ್ತಾರೆ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದರ ಬಗ್ಗೆ ನಾವು ಏನು ಡಿಸಿಷನ್ ತಗೊಳ್ಳುವ ಅಧಿಕಾರ ನಮಗೂ ಇಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಹಾಗೆ ಇವತ್ತಿನ ವಿಚಾರವಾಗಿ ನಾವು ಏನಾದರೂ ಮಾತಾಡೋದಾದರೆ, ಒಂದು ಮೀಟಿಂಗ್ ಕರೆದಿದ್ರು, ಅಲ್ಲಿ ಒಂದು 2-3 ಎಜೆಂಡಾಗಳಿದ್ದವು. ಒಂದು ಏನು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ನಮ್ಮ ಸ್ವಂತ ಕಟ್ಟಡ ಆಗಬೇಕಂತ ಹೇಳೋ ವಿಚಾರವಾಗಿ ಒಂದೇ ದಿನ ಅದರ ಶಂಕುಸ್ಥಾಪನವನ್ನು ಬಹುಶಃ ಒಂದು 25 ಅಥವಾ 26ನೇ ತಾರೀಕಿಗೆ ಆಗುವಂತಹ ಒಂದು ದಿನ ನಿಗದಿ ಆಗಲಿಕ್ಕಿದೆ, ಇನ್ನು ಅನೌನ್ಸ್ಮೆಂಟ್ ಮಾಡಿದೆ. ಅದರ ಬಗ್ಗೆ ಒಂದು ವಿಚಾರ. ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಿದೆ ಮುಂದಿನ ದಿನಗಳ, ಅದರ ಒಂದು ವಿಚಾರಗೋಸ್ಕರ ಒಂದು ಸಭೆಯನ್ನು ಕರೆದಿದ್ರು. ಅದರ ಮಧ್ಯದಲ್ಲಿ ನಮ್ಮ ಪಂಚಾಯತಿಯಲ್ಲಿ ವಿನ್ನಾದ ಒಂದು 23 ಅಭ್ಯರ್ಥಿಗಳು, ಅವರಿಗೆ ಕೂಡ ಒಂದು ಸನ್ಮಾನ ಮಾಡುವ ಒಂದು ವಿಚಾರ ಕೂಡ ಇತ್ತು. ಆದರೆ ಅದರಲ್ಲಿ ಮಿಡ್ಲಲ್ಲಿ ಏನಾಯ್ತು ಅಂತ ಹೇಳಿದರೆ, ಅದು ಸ್ವಲ್ಪ ಕೆಲವು ನಾಯಕರಿಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಿತ್ತು. ಆ ಒಂದು ಗಡಿಬಿಡಿಯಲ್ಲಿ ಸ್ವಲ್ಪ ಏನೋ ಒಂದು ಕಾರ್ಯಕರ್ತರ ಮಧ್ಯೆ ಸ್ವಲ್ಪ ಅಸಮಾಧಾನ ಉಂಟಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ತಾರಕಕ್ಕೆ ಹೋಯಿತು, ಸ್ವಲ್ಪ ಮಟ್ಟಿಗೆ. ಅದು ಮತ್ತೆ ಅಲ್ಲಿಂದ ಅಲ್ಲಿಗೆ ಸರಿ ಆಯಿತು. ಯಾಕಂತ ಹೇಳಿದರೆ ಇದು ಹೊಸದೇನಾಗುವುದಲ್ಲ,
ನಮ್ಮ ಪಕ್ಷದಲ್ಲಿ ಅಂತಲ್ಲ, ಎಲ್ಲ ಪಕ್ಷದಲ್ಲಿಯೂ ಕೂಡ ಕೆಲವು ಅಸಮಾಧಾನ ಇರ್ತದೆ, ಕಾರ್ಯಕರ್ತರ ವಿರುದ್ಧ ಆಗಲಿ ಅಥವಾ ನಾಯಕರ ವಿರುದ್ಧ ಅದು ಇರ್ತದೆ. ಸೊ ಅದರಿಂದ ಇದರಲ್ಲಿ ಏನು ದೊಡ್ಡದಾಗಿ ಮಾಡುವಂಥ ವಿಚಾರ ಏನಿಲ್ಲ, ಬಿಟ್ಟು ಬಿಟ್ರೆ ಆಯ್ತು, ಅಲ್ಲಿಗೆ ಅಷ್ಟೇ ಮುಗೀತದು. ಆಮೇಲೆ ಹೊರಗೆ ಬಂದು ನೀವು ಯಾರನ್ನು ವ್ಯಕ್ತಿ ತುಂಬಾ ಅಸಮಾಧಾನ ಇದ್ರು ಅಂತ ಹೇಳಿದ್ರ, ಅವರು ಕೂಡ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ನಾಯಕರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹರೀಶ್ ಕುಮಾರ್ ಅವರು ಕೊಟ್ಟರು, ಮಂಜುನಾಥ್ ಭಂಡಾರಿ ಅವರು ಕೊಟ್ಟರು, ಮಿಥುನ್ ರೈ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ. ಏನೋ ಒಂದು ಸ್ವಲ್ಪ ವಿಷಯ ನಡೆದಿದೆ, ನಾವು ನಡೆದಿಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ಪತ್ರಿಕಾ ಮಾಧ್ಯಮದವರಿಗೂ ಸ್ವಲ್ಪ ವಿಚಾರ ಬಂದಿದೆ, ಆದರೆ ಅದು ನಿಮಗೆ ಬಂದಿರುವಂಥ ವಿಚಾರದಲ್ಲಿ ನಾವು ಕ್ಲಾರಿಫಿಕೇಶನ್ ಕೊಡಬೇಕಲ್ಲ. ಯಾಕಂತ ಹೇಳಿದರೆ ನಾಳೆ ಮತ್ತೆ ಅದಕ್ಕೆ ರೆಕ್ಕೆ ಬುಕ್ಕ ಎಲ್ಲ ಬಂದು ಬೇರೆ ಇನ್ನೊಂದು ಏನೋ ಒಂದು ಆಗೋದು ಬೇಡ ಅಂತೇಳಿ ಅದಕ್ಕೋಸ್ಕರ ಮಾತ್ರ ನಾವು ಸ್ಪಷ್ಟನೆ ಕೊಡ್ತಿದ್ದೇವೆ. ಏನೂ ನಡೆದಿಲ್ಲ, ಇದು ಒಂದು ಸಣ್ಣ ವಿಚಾರ. ಎಲ್ಲರೂ ಸರಿಯಾಗಿ ಎಲ್ಲ ಆಗಿ ಮಧ್ಯಾಹ್ನದ ಒಳಗೆ ಮುಗಿದು ಒಂದು ಸಣ್ಣ ಸನ್ಮಾನದ ವಿಚಾರ ನಡೆದಂಥ ಕಿರಿಕಿರಿ ಅಷ್ಟೇ. ಎಲ್ಲರೂ ಸಮಾಧಾನದಲ್ಲಿ ಇದ್ದು ಎಲ್ಲ ವೈಮನಸ್ಸುಗಳನ್ನು ಬಿಟ್ಟು ಮಧ್ಯಾಹ್ನ ಊಟ ಮಾಡಿಸ ಹೋಗಿದ್ದಾರೆ, ಏನು ತೊಂದರೆ ಇಲ್ಲ. ಇದು ತಮ್ಮ ಸ್ಪಷ್ಟೀಕರಣ. ನೇರವಾಗಿ ಜನರಿಗೆ ಅರ್ಥ ಆಗುತ್ತೆ. ಅಂದ್ರೆ ಹೇಳಿದ್ರು ನೇರವಾಗಿ, ಸತ್ಯ ಪ್ರಾಮಾಣಿಕವಾಗಿ ಮಾತನಾಡಿದ್ರು. ಸ್ವಲ್ಪವೇ ಸಮಸ್ಯೆ ಆಗಿರೋದು, ಸ್ವಲ್ಪ ಮಟ್ಟಿನ ಸಮಸ್ಯೆ, ಅದು ಇದ್ದೇ ಇರ್ತದೆ. ಮನೆ ಸಂಸಾರ ಅಂತ ಹೇಳಿದ ಮೇಲೆ ಎಲ್ಲರಿಗೆ ಸಹ ಒಂದು ಸಣ್ಣ ಮಟ್ಟಿಗೆ ನೋಡಿ. ಈಗ ಪಾರ್ಟಿಯವರೇ ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದಾಗ ನಾವುಗಳು ಯೋಚನೆ ಮಾಡ್ಬೇಕಾಗುತ್ತೆ ಎಷ್ಟೋ ಮಟ್ಟಿಗೆ ಅನ್ನೋದು. ಇಲ್ಲ ನೋಡಿ, ನಾನು ಎಷ್ಟೋ ಬಾರಿ ಈಗ ನಾವು ಎಷ್ಟೋ ಇಲ್ಲಿ ಡಿಬೇಟ್ ಅಲ್ಲಿ ನೀವು ಕೂತಿದ್ದೇವೆ. ನಾನು ನೇರವಾಗಿ ಮಾತಾಡುವ ವ್ಯಕ್ತಿ, ನನಗೆ ಇದ್ದದನ್ನು ಇದ್ದಾಗೆ ಹೇಳುವಂತ ವ್ಯಕ್ತಿ ನಾನು. ಈಗ ಅಂದ್ರೆ ಸನ್ಮಾನದ ವಿಚಾರವಾಗಿ ಆಗಿರುವಂತ ಒಂದು ಮನಸ್ತಾಪ ಅಷ್ಟೇ, ಬೇರೆ ಸನ್ಮಾನದ ವಿಚಾರವಾಗಿ ಮನಸ್ತಾಪ ಅಲ್ಲ, ಏನಿಲ್ಲ. ಅದು ನೋಡಿ, ಕಾರ್ಯಕರ್ತರು ನೋಡಿ, ಅವರಿಗೆ ಒಂದು ಹುಮ್ಮಸ್ ಇರ್ತದೆ. ಕೆಲವರು ಸ್ವಲ್ಪ ಒಂದು ಜೋಶ್ನಲ್ಲಿ ಇರ್ತಾರೆ, ನಮ್ಗೆ ಈ ರೀತಿ ಆಗ್ಬೇಕಿತ್ತು ಅಥವಾ ಈ ರೀತಿ ಆಗ್ಬೇಕಿತ್ತು ಅಂತ. ಆವಾಗ ಅಲ್ಲಿ ಗಡಿಬಿಡಿ ನಡೀತದೆ. ಸ್ವಲ್ಪ ಏನೋ ಗಡಿಬಿಡಿ ನಡೆಯುವಾಗ ಎಲ್ಲೋ ಒಂದು ಸ್ವಲ್ಪ ಮನಸ್ತಾಪ ನಡೆದು ಸ್ವಲ್ಪ ಮಾತಿಗೆ ಮಾತು ಬೆಳೆದು ಅಷ್ಟೇ ಆದದಲ್ಲದೆ ಮತ್ತೆ ಬೇರೆ ಏನು ಇದಾಗ್ಲಿಲ್ಲ. ಅಷ್ಟೇ ಮತ್ತೆ ಬೇರೆ ಏನು ವಿಷಯ ನಡೆದಿಲ್ಲ. ಅದು ಅಲ್ಲಿಗೆ ಮುಗಿದಿದೆ. ಆಮೇಲೆ ಹೊರಗೆ ಬಂದ ಮೇಲೆ ಅದನ್ನ ಅಲ್ಲಿಗೆ ಬಿಟ್ಟಿದ್ದೇವೆ. ಎಷ್ಟೋ ಬಾರಿ ನಡೀತಿದೆ. ಈಗ ನಾವು ಸನ್ಮಾನ ಸರಿಯಾಗಿ ಆಗಿದ್ಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅಲ್ಲಿ ನೋಡಿ, ಗೆದ್ದವರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಅವರು 23 ಜನ. ಅವರು ಗೆದ್ದ ಮೇಲೆ ಅವರು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ತಾಲೂಕು ಯಾವುದೇ ಪಂಚಾಯತ್ ಜನಪ್ರತಿನಿಧಿಗಳು. ಸೊ ಹಾಗಿದ್ದಾಗ ಅವರಿಗೆ ಸನ್ಮಾನ ಸರಿಯಾಗಿ ಆಗಿಲ್ಲ ಅಂತ ಬಂದಾಗ ಜನರು ಕೂಡ ಕೇಳ್ತಾರೆ. ಯಾಕಂದ್ರೆ ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು. ಸೊ ಸನ್ಮಾನ ಸರಿಯಾಗಿ ಮಾಡಿಲ್ಲ ಅಂತ, ಅದಕ್ಕೋಸ್ಕರ ಇಲ್ಲಿ ಗಲಾಟೆ ಆಯ್ತು ಅಂತ ಹೇಳಿದಾಗ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ. ಸನ್ಮಾನ ಸರಿಯಾಗಿ ಆಗಿದೆಯಾ ಅವರುಗಳಿಗೆ ನೋಡಿ. ಆಮೇಲೆ ಅವರಿಗೆ ಅಂದ್ರೆ ಒಂದು ಸಣ್ಣ ವಿಚಾರ, ಕೆಲವರು ಅವರು ನಿಂತಲ್ಲೇ ಅವರಿಗೆ ಶಾಲು ಹಾಕಿ ಸನ್ಮಾನ ಮಾಡುದು, ಮತ್ತೊಬ್ಬರು ಅವರಿಗೆ ಕೂರಿಸಿ ಮಾಡುವ ಅಂತ ಹೇಳಿ ಆ ವಿಚಾರದಲ್ಲಿ ಒಂದು ಸಣ್ಣ ವೈಮನಸ್ಸು, ಸಣ್ಣ ವಿಚಾರ ಆದದಷ್ಟೇ ಅಲ್ಲದೆ ಮತ್ತೆ ಬೇರೆ ಏನು ಆಗ್ಲಿಲ್ಲ. ಅಲ್ಲಿಗೆ ಮ್ಯಾಟರ್ ಎಲ್ಲ ಸಾಲ್ವ್ ಆಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಅದಾದ ಮೇಲೆ ಕೂಡ ಬಂದು ಬಹುಶಃ ನೀವು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ನಮ್ಮ ನಾಯಕರು. ಆದರೆ ಇದನ್ನು ಯಾವುದೇ ರೀತಿಯಾಗಿ ಒಂದು ದೊಡ್ಡ ಮಾಡುವಂಥದ್ದು ಅಥವಾ ಇದನ್ನು ವೈಭವೀಕರಣ ಮಾಡುವಂಥ ಮ್ಯಾಟ್ರ್ ಇದರಲ್ಲಿ ಎಂಥದ್ದು ಇಲ್ಲ, ಎಲ್ಲ ಎವ್ರಿಥಿಂಗ್ ಇಸ್ ಸಾಲ್ವ್. ಬರ್ತೀನಿ. ಜನರು ಏನ್ ಹೇಳ್ತಾರೆ, ಯಾಕಂದ್ರೆ ಈ ಒಂದು ವಿಚಾರವನ್ನ ಇವತ್ತು ಬೆಳಿಗ್ಗೆಯಿಂದ ಜನರು ಗಮನಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ತಾವುಗಳೇನ್ ಹೇಳ್ತೀರಿ? ಯಾಕಂದ್ರೆ ಈ ಒಂದು ವಿಚಾರ ಏನಿದೆ ನೋಡಿ, ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಏನೂ ಇದೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇರುವಂತಹ ವಿಚಾರ. ಏನೂ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅಧ್ಯಕ್ಷರು ಬದಲಾದ್ರೆ ಒಳ್ಳೆದಾಗುತ್ತೆ ಅನ್ನುವಂತಹ ಹೇಳುವಂತಹ ವಿಚಾರ. ಜೊತೆಗೆ ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರನೆ ಆಗಿರಬಹುದು. ಆದ್ರೆ ಪಕ್ಷ ಅನ್ನುವಂಥದ್ದು ಎಲ್ಲಿದೆ ಅಂತ ಬಂದಾಗ ಸಾರ್ವಜನಿಕ ಒಂದು ಜೀವನದಲ್ಲಿರುವಂತಹ ಒಂದು ಜನಪ್ರತಿನಿಧಿಗಳು, ಜೊತೆಗೆ ಸಾರ್ವಜನಿಕವಾಗಿರುವಂತಹ ಪಕ್ಷ, ಸಾರ್ವಜನಿಕರಿಂದ ಆಯ್ಕೆ ಆಗಿರುವಂತಹ ಪಕ್ಷ. ಸೊ ಹಾಗಿದ್ದಾಗ ಆ ಪಕ್ಷದಲ್ಲಿ ಏನಾದರೂ ಅಡಕು ತೊಡಕುಗಳು ಇದ್ರೆ ಅದನ್ನ ಮಾಧ್ಯಮಗಳು ಚರ್ಚೆ ಮಾಡುವಂತಹ ಹಕ್ಕಿದೆ. ಮಾಧ್ಯಮಗಳು ಚರ್ಚೆನ ಮಾಡಬೇಕು, ಜೊತೆಗೆ ಜನರ ಮುಂದೆ ಇಡಬೇಕು ಏನಾಗಿದೆ ಅನ್ನುವಂಥದ್ದು. ನಾಟ್ ಓನ್ಲಿ ಒಂದು ಪಕ್ಷ, ಎಲ್ಲ ಪಕ್ಷದಲ್ಲೂ ಕೂಡ ಆ ವಿಚಾರವನ್ನ ನಾವು ಮಾಡ್ತೀವಿ, ಮಾಡಲೇಬೇಕು. ದಟ್ಸ್ ವೈ ನಾವು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಟ್ರೆ ಇಲ್ಲಿ ವೇದಿಕೆಯಲ್ಲಿ ಬೇರೆ ಯಾವ ಪಾರ್ಟಿಗಳು ಕೂಡ ಇಲ್ಲ. ಸೊ ಏನಾಗಿದೆ ಅಂದ್ರೆ ಜನರ ಮುಂದೆ ನಾನು ಸ್ಪಷ್ಟೀಕರಣ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಜನರು ಇದನ್ನ ಬೇರೆ ಏನಾದ್ರು ಅರ್ಥ ಮಾಡ್ತಾರೆ. ಸೊ ಹಾಗಿದ್ದಾಗ ಯಾಕಂದ್ರೆ ಸಾರ್ವಜನಿಕವಾಗಿರುವಂತಹ ಪಾರ್ಟಿ ಅಂತ ಬಂದಾಗ ಇಲ್ಲಪ್ಪ ನಾವು ಮಾತಾಡಲ್ಲ ಮಾಧ್ಯಮಗಳಿಗೆ, ಇಲ್ಲ ಇದು ನಮ್ಮ ಪಕ್ಷದ ತೀರ್ಮಾನ, ಇದು ನಮ್ಮ ಪಕ್ಷದ ವಿಚಾರ ಅಂತ ಬಂದಾಗ ನಾನು ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಆಗಿರುವಂತಹ ವಿಚಾರವನ್ನ ಜನರ ಮುಂದೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಏನಾಗಿದೆ ಅನ್ನೋ ಜನರಿಗೆ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ದಿಸ್ ಟೈಮ್ ತೆಗೆದುಕೊಂಡಿರುವ ನಿರ್ಧಾರ ನಾನು ಅಭಿನಂದನೆ ಮಾಡಲೇಬೇಕು. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಒಂದು ಪಕ್ಷ, ಸಾರ್ವಜನಿಕ ಜೀವನದಲ್ಲಿರುವಂತವರು ತಾವುಗಳು. ಸೊ ಹಾಗಿದ್ದಾಗ ಸಾರ್ವಜನಿಕರಿಗೆ ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ತೆಗೆದುಕೊಂಡಿರುವ ನಿಲುವು ಅಭಿನಂದನೆ. ಯಾಕಂದ್ರೆ ಬಹುಶಃ ಬೇರೆ ಪಾರ್ಟಿ ಆಗ್ತಾ ಇದ್ದಿದ್ರೆ,
ಇದು ನಮ್ಮ ಒಳಗಿರುವಂತ ಒಂದು ಆಂತರಿಕ ವಿವಾದ, ಆಂತರಿಕ ವಿಚಾರ. ನಾವುಗಳು ಯಾಕೆ ಮಾತಾಡಬೇಕು ಅನ್ನೋ ಉಡಾಫೆಯ ಉತ್ತರ ಅಥವಾ ಬಹಳಷ್ಟು ಅಹಂಭಾವದ ಉತ್ತರಗಳು ಬರಬಹುದೇನೋ, ಆದ್ರೆ ಅದು ಬರಬಾರದು ಅನ್ನುವಂಥದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ವಿಚಾರಗಳಾದಾಗ ಉತ್ತರವನ್ನು ಕೊಡಬೇಕು ಜನರುಗಳು. ಯಾಕಂದ್ರೆ ತಮ್ಮನ್ನ ಈ ಪಕ್ಷದಲ್ಲಿ ಇರುವಂತೆ ಅಥವಾ ತಮ್ಮಗಳನ್ನ ಜನಪ್ರತಿನಿಧಿ ಆಗುವಂತೆ ಒಂದು ಹುದ್ದೆಯನ್ನು ಕೊಟ್ಟಿರುವಂತ ಜನರು. ಸೊ ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ತಾವುಗಳು ಉತ್ತರವನ್ನ ಕೊಡಬೇಕಾಗುತ್ತೆ. ಸೊ ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ಒಂದು ಕರೆಯನ್ನು ತೆಗೆದುಕೊಂಡು ತದನಂತರ ನಾನು ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಹೆಸರು ಜನಾರ್ದನ್ ಅಂತ ಹೇಳಿ ಸರ್, ಬಂಟ್ವಾಳದಿಂದ. ಜನಾರ್ದನ್ ಅವರು ಬಂಟ್ವಾಳದಿಂದ. ನಮಸ್ತೆ ಜನಾರ್ದನ್ ಅವರೇ, ಮಾತಾಡಿ ಸರ್, ಏನ್ ಹೇಳ್ತೀರಿ? ನಮಸ್ತೆ. ನಮಸ್ತೆ. ನಾವು ಕೂಡ ಪಾರ್ಟಿಯಲ್ಲಿ, ನಾವು ಕೂಡ ಕಾಂಗ್ರೆಸ್, ನಾವು ಕೂಡ ಒಬ್ಬ ಎಲೆಕ್ಟೆಡ್ ಬಾಡಿ ಮೆಂಬರ್. ಆದ್ರೆ ಸರ್ ಒಂದು ಸಾರ್ವಜನಿಕ ವಿಚಾರದಲ್ಲಿ ಬರುವಾಗ ಅವ್ರು ನಮ್ದು ಗೆದ್ದಾಗ ಒಂದು ಊಟ ಕೊಡೋದಾದ್ರೆ ಒಂದು ಗೌರವದಿಂದ ಕೊಡ್ಬೇಕಲ್ಲ ಸರ್. ಸರ್ ಒಂದು ದಯಮಾಡಿ ಸರ್ ದಯಮಾಡಿ ಸ್ವಲ್ಪ ನಮ್ದು ಸ್ವಲ್ಪ ಹಲೋ ಸರ್ ಸ್ವಲ್ಪ ಲೈನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಈಗ ನಮ್ಮ ಆಚಾರ್ಯರು ಮಾತಾಡಿದ್ರಲ್ಲ ಸರ್, ಪಾಪ ಅವ್ರು ಯಾಕೋ ಈಗ ಪಕ್ಷ ಅಧಿಕಾರದಲ್ಲಿದೆ, ಅವ್ರು ಅಷ್ಟಕ್ಕೆ ಮಾತಾಡಿದಾಗೆ ಮಾತಾಡ್ತಾರೆ. ನಾವು ಕೂಡ ಕಾಂಗ್ರೆಸ್ ಪಕ್ಷವೇ, ವಸ್ತುಸ್ಥಿತಿ ಮಾತಾಡ್ಬೇಕು. ಒಂದು ಯಾರನ್ನ ಒಂದು ಸನ್ಮಾನ ಮಾಡಿದ್ರೆ ಎಲ್ಲೋ ನಿಲ್ಲಿಸ್ಕೊಂಡು ಮಾಡುದಲ್ಲ. ಅವರು ಅಲ್ಲಿ ಗ್ರಾಮದಲ್ಲಿ ಗೆದ್ದು ಅವರು ಒಂದಷ್ಟು ಜನ ಅಲ್ಲಿ ಅವ್ರನ್ನ ಪಕ್ಷ ಕರ್ಸ್ಕೊಂಡಿದೆ ಅಲ್ಲಿಗೆ. ಅವ್ರನ್ನ ನಿಲ್ಲಿಸಿ ಅಲ್ಲ ಸನ್ಮಾನ ಮಾಡುದು, ಅವ್ರನ್ನ ಕೂರಿಸಿ ಅವ್ರಿಗೆ ಗೌರವ ಸಲ್ಲಿಸಬೇಕು. ಅವ್ರು ಹಿಂಬಾಗಿಲಿಂದ ಬಂದದಲ್ಲ, ಅವರು ಹಿಂಬಾಗಿಲಿಂದ ಬಂದದ್ದಲ್ಲ. ಅವರು ಅವರ ಊರಿನಲ್ಲಿ ಒಂದಷ್ಟು ಕೆಲಸ ಮಾಡಿ ಅವರಿಗೆ ಗೌರವ ಕೊಟ್ಟಿದ್ದಾರೆ, ಅವರನ್ನ ಗೆಲ್ಲಿಸಿದ್ದಾರೆ ಜನರು. ಅದಕ್ಕೆ ಗೌರವ ಕೊಡ್ಬೇಕು ಪಕ್ಷ. ಅದನ್ನು ಬಿಟ್ಟು ಇವರಿಂದಾಗಿ ಮಾಡಿದ್ರೆ ಇವರಿಂದ ಒಳಿತನ್ನು ಕಾಣಲಿಕ್ಕೆ ಇಲ್ಲ. ಈ ಹರೀಶ್ ಕುಮಾರ್ ಮತ್ತೆ ಭಂಡಾರಿ ಅವರು ನಮ್ಮ ಕಾಂಗ್ರೆಸ್ ಅನ್ನು ಈ ಜಿಲ್ಲೆಯಲ್ಲಿ ಮುಗಿಸಿದ್ರು, ಅದ್ರ ಬಗ್ಗೆ ಎರಡು ಮಾತಾಡ್ಲಿಕ್ಕಿಲ್ಲ. ಇವರ ಅವಧಿಯಲ್ಲಿ ಯಾವುದೇ ಒಂದು ಪಕ್ಷವನ್ನು ಅಧಿಕಾರ ತರಲಿಕ್ಕೆ, ಒಂದು MLA ಒಂದು ಸ್ಥಳೀಯ ಸಂಸ್ಥೆಯನ್ನು ಗೆಲ್ಲಿಸಿಕೊಂಡು ಬರ್ಲಿಕ್ಕೆ ಇವರಿಂದ ಆಗ್ಲಿಲ್ಲ. ಸುಮ್ಮನೆ ಯಾಕೆ ಅಧಿಕಾರದಲ್ಲಿ ಅಂಟುಕೊಂಡಿರೋರು? ಯಾರಾದ್ರೂ ಪಕ್ಷ ನಡೆಸೋರು ಇದ್ದಾರಲ್ಲ, ಅವ್ರಿಗೆ ಕೊಡ್ಬೇಕು. ಅದನ್ನು ಬಿಟ್ಟು ಸರ್ವಾಧಿಕಾರ ಮಾಡಿ ಈ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಸೋಲನ್ನು ಕಾಣಲಿಕ್ಕೆ ನಮ್ಗೆ ಸರ್ವಾಧಿಕಾರದಿಂದ ಹಾಗಿತ್ತು. ಪಕ್ಷ ಕಟ್ಟುವ ಕೆಲಸ ಇವ್ರು ಮಾಡಲಿಲ್ಲ. ಇವ್ರಿಗೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರ ಬಗ್ಗೆ ಇವರಿಗೆ ಗೌರವ ಇಲ್ಲ. ಯಾರಿಗೆ ಸ್ಪಂದಿಸಿದ್ದಾರೆ ಹೇಳಿ? ತಮ್ಮ ಹೆಸರೇನಂತ ಹೇಳಿದ್ರಿ ಸರ್? ಸರ್ ನಮಸ್ತೆ ಸರ್. ಸರ್ ತಾವು ಅಲ್ಲಿದ್ರೆ ಇವತ್ತು? ಸರ್ ನಾನು ಬೆಳಿಗ್ಗೆ ಬಂಟ್ವಾಳದಲ್ಲಿ ನಮ್ಮ ಬಂಟ್ವಾಳದಲ್ಲಿ 11 ಸೀಟ್ನಲ್ಲಿ 9 ಸೀಟು ಕಾಂಗ್ರೆಸ್ ಗೆದ್ದಿದೆ. ಒಂದು ಪುರಸಭೆ, 8 ಗ್ರಾಮ ಪಂಚಾಯತಿ. ನಾವು ಬೆಳಿಗ್ಗೆ ಅಲ್ಲಿ ಇದ್ವಿ. ನನ್ನ ವಾರ್ಡ್ ನಲ್ಲಿ ಒಂದು ಬೇರೆ ಕೆಲಸ ನಿಮಿತ್ತ ನಾವು ಬರ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಾಂದ್ರೆ ನಾವು ಖಂಡಿಸೋದೇ. ಹಾಗಾದ್ರೆ ತಮ್ಗೆ ಈ ವಿಚಾರ ಬಹಳಷ್ಟು ಬೇಸರ ತಂದಿದೆ, ಇದು ತಪ್ಪು ಅಂತ ಹೇಳ್ತೀರಿ ಒಬ್ಬ ಜನಪ್ರತಿನಿಧಿ ಅಂತ ಬಂದಾಗ? ಆಟ್ಲಿ ಹೇಳೋದು, ನಾವು 86ನೇ ಇಸ್ವಿಯಿಂದ ಇಷ್ಟರವರೆಗೆ ಕಾಂಗ್ರೆಸ್ ನಲ್ಲಿ ಇದ್ದೇವೆ. ನಾವು ಕೂಡ ಒಂದು 2-3 ಬಾರಿ ಪಕ್ಷದಿಂದ ನಾವು ಗೆದ್ದಿದ್ದೇವೆ ಓಟ್ನಲ್ಲಿ. ಇವರು ಪಕ್ಷದ ಕಾರ್ಯಕರ್ತರನ್ನು ನಡೆಸಿಕೊಳ್ಳೋ ರೀತಿ ಇದೆ ಅಲ್ಲ, ಅದು ಬೇಸರ ತಂದಿದೆ ತಮಗೂ ಕೂಡ ಅಂತ ಹೇಳ್ತೀರಿ? ಹೌದೌದು ಅಲ್ವಾ ಸರ್? ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಯಾಕಂದ್ರೆ ಇದು ಪಕ್ಷದಿಂದ ಅಂದ್ರೆ ಆಯ್ಕೆ ಆಗಿರುವಂತಹ ವ್ಯಕ್ತಿಯು ಕೂಡ ಹೇಳ್ತಾ ಇರುವಂತದ್ದು, ಅಂದ್ರೆ ಇವತ್ತು ಅಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆಯಾಗಿರುವಂತಹ ಗೆದ್ದವರನ್ನ ಸನ್ಮಾನಿಸಿದಂತಹ ರೀತಿ ಸರಿ ಇಲ್ಲ. ಇದು ನಮ್ಗಳಿಗೆ ಬಹಳಷ್ಟು ಬೇಸರ ತಂದಿದೆ ಅನ್ನುವಂತ ವಿಚಾರವನ್ನ ನೇರವಾಗಿ ಹೇಳಿದಂತಹ ವ್ಯಕ್ತಿ ನಿಮ್ಮದೇ ಪಕ್ಷದ ಅಭಿಮಾನಿಗಳು. ಯಾಕಂದ್ರೆ ಕಾರ್ಯಕರ್ತರು ಎಲ್ಲಿ ಗಟ್ಟಿಯಾಗಿರ್ತಾರೋ ಆವಾಗ ಪಕ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡಿ. ಗುಣ ಸರಿ ಇಲ್ಲ ಅಂತ ಬಂದಾಗ, ಬೇರು ಸರಿ ಇಲ್ಲ ಅಂತ ಬಂದಾಗ ಯಾರು ಏನು ಮಾಡಿದ್ರು ಕೂಡ ಅಲ್ಲಿ ಹಣ್ಣ ಆಗಲ್ಲ, ಮರ ಬೆಳೆಯಲ್ಲ, ಅಥವಾ ನೆರಳು ಕೂಡ ಕೊಡಲ್ಲ. ಸೊ ಬರ್ತೀನಿ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸೌಹಾರ್ದ ಅಂತ. ನಮಸ್ತೆ ಸರ್, ಮಾತಾಡಿ ಸರ್. ಇವತ್ತು ನಾವಲ್ಲಿ ಇದ್ವಿ, ಕಾರ್ಯಕ್ರಮದಲ್ಲಿ ನಾವಿದ್ವಿ. ತಾವಿದ್ರಿ? ಎಸ್ ಸರ್, ಹೇಳಿ ಸರ್. ಹೌದು. ಅಂದ್ರೆ ಇವತ್ತು ಏನೋ ದೊಡ್ಡ ಜಗಳ ನಮ್ಮ ಪಕ್ಷದ ಒಳಗೆ ಜಗಳ ಆಕ್ಚುಲಿ ಆಗಿದ್ದು ನಿಜ. ಪಕ್ಷದ ಜಗಳ ಆಗಿದ್ದು ನಿಜ. ಏನಂತಂದ್ರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ, ನ್ಯೂಲಿ ಎಲೆಕ್ಟೆಡ್ ನಮ್ಮ ಪಂಚಾಯತ್ ಮೆಂಬರ್ಸ್ ಅವರನ್ನು ಪೂರಕವಾಗಿ ಹೊಸೊಬ್ರು ಪಕ್ಷಕ್ಕೆ ಈ ಸಲ ಗೌರವ ಪೂರಕವಾಗಿ ಅವರಿಗೆ ಸನ್ಮಾನ ಮಾಡಬೇಕು. ಕೆಲವರಲ್ಲಿ ಇಲ್ಲ ಬೇಡ ನಿಂತು ಮಾಡಿ ನಮ್ಗೆ ಅರ್ಜೆಂಟ್ ಅಲ್ಲಿ ಮಾಡಿದ್ರಿ. ಆ ವಿಚಾರದಲ್ಲಿ ನಮ್ಮ ನಡುವೆ ಸ್ವಲ್ಪ ಘರ್ಷಣೆ ಆಗಿದ್ದು ಸತ್ಯ. ಮತ್ತೆ ಅದನ್ನು ಸೀನಿಯರ್ ಲೀಡರ್ ಹೊಸ ಪಂಚಾಯತ್ ಮೆಂಬರ್ ಅವರನ್ನು ಮೋಟಿವೇಟ್ ಮಾಡ್ಬೇಕು.
ಕರೆಕ್ಟ್ ನಿಜ ಸತ್ಯ. ಫ್ರಮ್ ದ ಬೇಸ್ ಇಂದ ಆಗ್ಬೇಕು ಆ ಕೆಲಸಗಳು ಪಕ್ಷದಿಂದ ಯಾವತ್ತೂ ಕೂಡ, ಪ್ರತಿಯೊಂದು ಪಕ್ಷ. ಅವ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು. ಇವತ್ತು ಅವರಿಗೆ ಒಂದು ರಾಂಗ್ ಮೆಸೇಜ್ ನಾವು ಕೊಟ್ಟು ಅಂತ ಅನಿಸುತ್ತೆ ನನಗೆ ಇವತ್ತು ನಾವು. ತಮಗೂ ಕೂಡ ಆ ಒಂದು ಮೆಸೇಜ್ ಏನು ಅಂದ್ರೆ ರಾಂಗ್ ಹೋಗುತ್ತೆ ಅಥವಾ ಆಗಿರುವಂತ ನಡೆಯ ಬಗ್ಗೆ ಬೇಸರ ಇದೆ, ಯಾಕಂದ್ರೆ ಗೆದ್ದ ಅಭ್ಯರ್ಥಿಗಳಿಗೆ ಇವತ್ತು 24 ಮಂದಿ ಇವತ್ತು ಹೊಸೊಬ್ರು ಬಂದಿದ್ರು ನಮ್ಮ ಕಚೇರಿ, 23 ಮಂದಿ. ಅವರಿಗೆ ಇವತ್ತು ನಾವು ಒಂದು ಬಹಳ ಬೇಸರ ಆಯ್ತು. ಅವರಿಗೆ ನಾವು ಒಂದು ನೆಗೆಟಿವ್ ಒಂದು ನಮ್ಮ ಇಮೇಜ್ ಅನ್ನು ಕೊಟ್ಟಾಗೆ ಆಯ್ತು ಅಲ್ವಾ? ಅದು ಸೀನಿಯರ್ ಲೀಡರ್ ಅವರಿಗೆ ಪೇಷನ್ಸ್ ಇರಬೇಕು ಕೇಳುವಷ್ಟು. ಡಿಸಿಸಿ ಪ್ರೆಸಿಡೆಂಟ್ ಆಗಿರ್ಬೋದು, ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಭಂಡಾರಿ ಆಗಿರ್ಬೋದು, ಪೇಷನ್ಸ್ ಇರ್ಬೇಕಿತ್ತು ಅವರಿಗೆ, ಅದು ಅವ್ರಿಗೆ ಇರ್ಲಿಲ್ಲ. ಯಾರು ಸರಿಯಾಗಿ ಸನ್ಮಾನ ಮಾಡಿ ಅಂತ ಇಲ್ಲಿ ಹೇಳಿದವರು? ಏನು ಯಾರು ಇಲ್ಲಿ ಸರಿಯಾಗಿ ಸನ್ಮಾನ ಮಾಡಿ ಅಂತ ಹೇಳಿದವರು? ಅವ್ರು ನಮ್ಮನ್ನು ಪ್ರಕಾಶ್ ಶೆಟ್ಟಿ ತುಂಬೆ ಅಂತ ಅವ್ರು ಹೇಳಿದ್ರು, ನೀವು ಅರ್ಜೆಂಟ್ ಮಾಡಬೇಡಿ, ಅವರು ನಾವೆಲ್ಲ ಅಗಲರಾತ್ ದುಡ್ಡು ಅವರನ್ನು ಗೆಲ್ಲಿಸಿದ್ದು, ನೀವು ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿ ಅಂತ ಹೇಳಿದ್ರು. ಎಸ್, ಅದು ಸರಿಯಾಗಿಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ಗೆ ಬಂತು ಅಂತ ಹೇಳ್ತೀರಿ ಅಲ್ವಾ? ಹೌದು. ಈ ಜಿಲ್ಲಾಧ್ಯಕ್ಷರ ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ತಾವು ಹೇಳ್ತೀರಿ, ತಾವು ಕೂಡ ಆ ಪಕ್ಷದಲ್ಲಿ ಇದ್ದೀರಿ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಇಲ್ಲ ಆ ವಿಷಯದಲ್ಲಿ ಅಲ್ಲ, ಆ ವಿಷಯದಲ್ಲಿ ಜಗಳ ಮಾಡಿಲ್ಲ, ಅದು ಆ ವಿಷಯದಲ್ಲಿ, ಈ ವಿಷಯದಲ್ಲಿ ಜಗಳ ಆಗಿದೆ. ನಾವು ಅದರಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ನಾವು ಇದ್ರಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಆಗಿರುವಂತದ್ದು ಸತ್ಯ, ಬೇಸರ ಆಗಿರುವಂತ ಸತ್ಯ. ಕಾರ್ಯಕರ್ತರಿಗೆ ಗೆದ್ದಿದ್ದಾರೆ, ನಾನು ಆಗ್ಲೇ ಹೇಳಿದೆ, ಗೆದ್ದಿದ್ದಾರೆ ಅಂದ್ರೆ ಒಂದು ಸಣ್ಣ ಎಲೆಕ್ಷನ್ ಅಥವಾ ಏನೇ ಎಲೆಕ್ಷನ್ ಆಗಿರ್ಬೋದು, ಗೆದ್ದಿದ್ದಾರೆ ಅಂತ ಬಂದಾಗ ಅಲ್ಲಿರುವಂತಹ ಒಂದು ಸಣ್ಣ ಮಟ್ಟದ ಜನರಿಗೂ ಕೂಡ ನಮ್ಮ ನಾಯಕನನ್ನ ಒಂದು ಗೌರವ ಕೊಟ್ಟಿದ್ದಾರೆ. ಅಲ್ಲ, ನಾಯಕನಿಗೆ ಗೌರವ ಕೊಡಲಿಲ್ಲ ಅಂತ ಬಂದಾಗ ಎಸ್, ಇದು ಆಗಿರುವಂತ ವಿಚಾರ ಅಲ್ಲ. ಅದು ಏನಾಯ್ತು ಅಂತ ಹೇಳಿದ್ರೆ, ಬೇಸರ ಆಲ್ಮೋಸ್ಟ್ ಎಲ್ರಿಗೂ ಬೇಸರ ಇತ್ತು ಅಲ್ಲಿ. ಯಾಕಂತ ಹೇಳಿದ್ರೆ, ಅದು ಗೆದ್ದು ಬಂದಿದ್ದಾರೆ, ಅವರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಮತ್ತೆ ಅಲ್ಲಿ ಪರಿಸ್ಥಿತಿ ಹಾಗೆ ಇತ್ತಲ್ಲಿ. ಯಾಕೆಂದ್ರೆ ನಮ್ಮ ದೊಡ್ಡ ನಾಯಕರು ಅವರ ಸಮ್ಮುಖದಲ್ಲಿ ಒಂದು ಬೇರೆನೆ ಮಾಡುವ ಅಂತ ಹೇಳಿ ಏನೊಂದು ಪ್ಲ್ಯಾನಲ್ಲಿ ಇತ್ತ ಅಂತ ಹೊರತು, ಬಟ್ ಅದು ಗಡಿಬಿಡಿ ಆಯ್ತು ಅಲ್ಲಿ. ಸೊ ಗಡಿಬಿಡಿಯಾಗಿ ಅವರಿಗೆ ಸಹ ಒಂದು ಕಡೆ ಹೋಗ್ಲಿಕ್ಕಿತ್ತು. ಸೊ ಆ ಗಡಿಬಿಡಿಯಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಬಹುಶಃ ಏನೋ ಒಂದು ಕೆಟ್ಟ ಗಳಿಗೆ ಆಗೋಯ್ತು. ಬೇಸರ ಎಲ್ರಿಗೂ ಇದೆ. ಮತ್ತೆ ನೋಡಿ, ನೀವು ಈಗ ಹೇಳಿದ್ರಿ ನಮ್ಮ ಪಕ್ಷದ ಬಗ್ಗೆ, ಈಗ ಹಲವಷ್ಟು ನೀವೀಗ ಇಲ್ಲಿ ಕರೆದಿರೋ ವಿಷಯ ಯಾಕೆ ಅಂತ ಹೇಳಿದರೆ, ಕಳೆದ 30 ಕಡೆ ನಡೆದ ಪಂಚಾಯಿತಿ ಎಲೆಕ್ಷನಲ್ಲಿ ಆಲ್ಮೋಸ್ಟ್ 27 ಕಡೆ 24 ಕಡೆ ನಾವು ವಿನ್ ಆಗಿದ್ದೇವೆ. ಸೊ ಜನರು ಇವಾಗ ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಿದ್ದಾರೆ. ಬಿಜೆಪಿಯ ಭದ್ರಕೋಟೆಗಳಲ್ಲಿಯೇ ಕಾಂಗ್ರೆಸ್ ವಿನ್ ಆಗಿದೆ. ಸೊ ಹಾಗಿರುವಾಗ ಈ ಥರ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು. ಅಲ್ಲಿ ಗೆದ್ದವರಿಗೆ ಏನೊಂದು ಮರ್ಯಾದೆ ಇಲ್ಲದವರಿಗೆ ಮಾಡಿದ್ರು ಅಂತ ಹೇಳಿ ಹೋಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ನಮ್ದು ಕೂಡ ಉತ್ತರದಾಯಿತ್ವ ಇದೆ. ತಪ್ಪು ನಡೆದಿದೆ, ನಾವು ತಪ್ಪು ನಡೀಲಿಲ್ಲ ಹೇಳುವಂಥದ್ದಲ್ಲ, ಆದರೆ ಅದು ಉದ್ದೇಶಪೂರ್ವಕವಾಗಿ ನಡೆದಂಥ ತಪ್ಪಲ್ಲ. ಏನೋ ಒಂದು ಅಚಾತುರ್ಯದಲ್ಲಿ ನಡೆಯಿತು, ನಡಿಬಾರ್ದಿತ್ತು, ಒಂದು ಅಚಾತುರ್ಯದಲ್ಲಿ ವಿನಃ ಉದ್ದೇಶಪೂರ್ವಕವಾಗಿ ಅಥವಾ ಒಂದು ಇಂಟೆನ್ಷನಲಿ ಇವರನ್ನೇ ಟಾರ್ಗೆಟ್ ಮಾಡಿ ಇವರನ್ನು ನಾವು ಇದು ಮಾಡಬಾರ್ದು, ಬೆಳಲಿಕ್ಕೆ ಬಿಡಬಾರ್ದು ಅಂತ ಒಂದು ಯಾವುದೇ ಒಂದು ಉದ್ದೇಶ ಅಲ್ಲಿ ಇತ್ತು ಆಗಿಂತಲ್ಲ. ಪಕ್ಷದಲ್ಲಿ ಎಲ್ರಿಗೆ ಸಹ ಬೆಳಿಲಿಕ್ಕೆ ಅವಕಾಶ ಇದೆ. ನೋಡಿ, ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವರಿಗೆ. ಈಗ ನೋಡಿ, ಉದ್ದೇಶಪೂರ್ವಕವಾಗಿ ಕೆಲವರಿಗೆ ಮಾಡಲೇಬೇಕು ಅಂತ ಎಲ್ಲ ಪಕ್ಷದಲ್ಲಿಯೂ ಜನರು ಇಡ್ತಾರೆ. ಈ ಗಾದೆ ಇದೆ, ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತೇಳಿ. ಅವರಿಗೆ ನಾವು ಎಷ್ಟು ಕರೆಕ್ಟ್ ಮಾಡಿಕೊಂಡು ಹೋದರೂ ಕೂಡ ಯಾರಾದರೂ ಅದರಲ್ಲಿ ಏನಾದರೂ ಒಂದು ಸಣ್ಣದೇನಾದರೂ ಉಳುಕನ್ನು ಹುಡುಕಿರ್ತಾರೆ. ಮತ್ತು ಇದು ಏನಾಯ್ತು ಅಂತ ಹೇಳಿದರೆ, ನಮ್ಮದು ಪ್ರತಿ ಸರಿಯಲ್ಲಿ ಮೀಟಿಂಗ್ ನಡೆಯುವಾಗ ಬಹಳ ಮುಕ್ತವಾಗಿ ನಡೆಯುವಂತಹ ಮೀಟಿಂಗ್. ಅಲ್ಲಿ ಕೂಡ ಓಪನ್ ಆಗಿ ಹೇಳ್ತೇವೆ, ಅಲ್ಲಿ ಕೂಡ ಹಲವಾರು ಚರ್ಚೆಗಳು ನಡೀತವೆ, ವಾಗ್ವಾದಗಳು ನಡೀತವೆ, ಫ್ರೆಂಡ್ಲಿ ವಾಗ್ವಾದಗಳು ನಡೀತವೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಅವರು ಇದ್ದಾರೆ. ಅವರ ಜೊತೆ ಈ ಒಂದು ವಿಚಾರದ ಬಗ್ಗೆ ಗಮನಿಸಬೇಕಂದ್ರೆ, ಇದು ಬಹಳಷ್ಟು ಸಮಯಗಳಿಂದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇತ್ತು. ಜೊತೆಗೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ವಿಚಾರಗಳು ಕೇಳಿ ಬರ್ತಾ ಇತ್ತು. ಎಲ್ಲಾ ಕಡೆಗಳಲ್ಲಿ ಕಾಂಗ್ರೆಸ್ ಪ್ರಬಲ ಆಗ್ತಾ ಇದ್ರೆ, ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇತ್ತು. ಸೊ ಹಾಗಿದ್ದಾಗ ಹಿಂದಿಂದೂ ಕೂಡ ಕೇಳಿ ಬರ್ತಾ ಇರುವಂತಹ ಮುಸುಕಿನ ಗುದ್ದಾಟ. ಎಸ್, ಜಿತೇಂದ್ರ ಕುಂದೇಶ್ವರ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್?
ಹಾ ನಾನು ಕೇಳ್ತಾ ಇದ್ದೇನೆ ನಿತಿನ್, ಹೇಳಿ. ಎಸ್ ಸರ್, ಸದ್ಯ ಇವತ್ತಿನ ಒಂದು ಅಪ್ಡೇಟ್ ಅನ್ನ ತಾವು ಗಮನಿಸಿದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಕೈ ಮಿಲಾಯಿಸಿಕೊಂಡಿದ್ದಾರೆ, ಕೈ ಎತ್ತಿದ ಕೈ ನಾಯಕರು ಅಂತ ಹೇಳಿ. ಸೊ ಹಾಗಿದ್ದಾಗ ಬಣ್ಣಗಳಿಗೆ ಜೈ ಜೈ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಯಾಕಂದ್ರೆ ಇಷ್ಟು ದಿನ ಮುಸುಕಿನ ಗುದ್ದಾಟ ಹೌದೋ ಇಲ್ವೋ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ನೇರವಾಗಿ ಮಾಧ್ಯಮಗಳಿಗೆ ಗೊತ್ತಾಗಿದೆ, ಜೊತೆಗೆ ಜನರಿಗೆ ಕೂಡ ಗೊತ್ತಾಗಿದೆ. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಇದರಲ್ಲಿ ಒಂದು ಸ್ಪಷ್ಟವಾಗಿ ಏನು ಸಂದೇಶ ಹೇಳಿದ್ರೆ, ಒಂದು ಮೊದಲ ಬಾರಿಗೆ ಎಸಿಪಿ ಅವರು ಬಂದರು. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿಯ ಒಳಗಡೆ ಹೋಗಿ ಏನು ಗಲಾಟೆ ಆಗ್ತಾ ಇತ್ತು, ಪ್ರೆಸ್ ಮಾಧ್ಯಮ ಗೋಷ್ಠಿಗಳನ್ನು ಕರೆಯುವಂತ ಇದರಲ್ಲಿ ಮೀಟಿಂಗ್ ಆಗ್ತಾ ಇತ್ತು, ಅಲ್ಲಿಯ ಹತ್ರದವರೆಗೆ ಬಂದಿದ್ದಾರೆ. ಬಂದು ನಿಮ್ಮೊಳಗೆ ಸುಧಾರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿಯವರೆಗೆ ಹೊರಗಡೆ ಪೊಲೀಸರು ಒಂದು ವ್ಯಾನ್, ಒಂದು ಬಸ್ ಪೊಲೀಸರು ನಿಂತಿದೆ. ಒಳಗಡೆ ಕದ್ರಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಸೋಮಶೇಖರ್ ಅವರು. ಹೊರಗಡೆ ಪಾಂಡೇಶ್ವರ ಇನ್ಸ್ಪೆಕ್ಟರ್ ನಿಂತಿದ್ದಾರೆ. ಅಂದ್ರೆ ಇದೇನು ಊಹಾಪೋಹಗಳ, ನಾವೆಲ್ಲ ಮೊದಲು ಪತ್ರಿಕೆಗಳಲ್ಲಿ ಬರೆಯುವಾಗ ಸ್ವಲ್ಪ ಗಲಾಟೆಗಳಾದ್ರೆ, ಸ್ವಲ್ಪ ಆಚೆ ಇದಾದ್ರೆ ನಾಯಕರ ನಡುವೆ ನಾವು ಬರಿತಾ ಇದ್ವಿ. ಇದು ಮುಸುಕಿನ ಗುದ್ದಾಟ ಹೊರಗಡೆ ಬಂದು ಒಂದು ಶೀತಲ ಸಮರ, ಒಂದು ಸ್ಫೋಟ ಆದದ್ದು. ಇದು ದೊಡ್ಡ ತಪ್ಪು ಅಂತಲ್ಲ. ಇದೊಂದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇಂಥದ್ದೆಲ್ಲ ಮಾಮೂಲಿ. ಯಾಕೇಳಿದ್ರೆ ಅದೇನು ಅಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ನಲ್ಲಿ, ಒಂದು ಜೀವ ಸಂಸ್ಕೃತಿ ಇಲ್ಲ. ಇಲ್ಲಿ ಆದದ್ದು ಕೂಡ ಒಂದು, ನಾನು ಸ್ಪಷ್ಟವಾಗಿ ನಾನು ಬಂದಂತ ಖಚಿತ ಮಾಹಿತಿಗಳ ಮೇಲೆ ಆಗಿದೆ ಅಂತ ನಾನು ವಿಚಾರವನ್ನು ಹೇಳ್ತೇನೆ. ನನ್ಗೆ ಗೊತ್ತಿದ್ದಾಗೆ ಇಲ್ಲಿ ಒಟ್ಟು 3 ಮೀಟಿಂಗ್ಗಳು ನಡೀತಾ ಇತ್ತು. ಮೊದಲನೇದಾಗಿ 10:30ಗೆ ಕಾರ್ಪೊರೇಟರ್ಗಳ ಮೀಟಿಂಗ್. ಅದಾದ್ಮೇಲೆ ಇಲ್ಲಿ ಸಭೆಯಲ್ಲಿ ಏನ್ ಗಲಾಟೆ ಆಯ್ತು 11:30ಗೆ. ಅಂದ್ರೆ ಗ್ರಾಮ ಪಂಚಾಯತಿನ ಆಯ್ಕೆಯಾದಂತಹ ಸದಸ್ಯರು, ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಒಂದು ಸಭೆಯನ್ನ ಮಾಡಿದ್ರು. ಅದು ಮಾಡಿದ್ದು ಪಂಚಾಯತ್ ರಾಜ್ ಒಕ್ಕೂಟ, ಮೋಸ್ಟ್ಲಿ ಸುಬೋಧ್ ಏನೋ ಇರಬೇಕು, ಅದರದ್ದು ಅವರ ನೇತೃತ್ವ. ಇನ್ನು ಕೊನೆಯ ಹಂತದ ಮೊದಲನೇ ಹಂತ ಗಲಾಟೆ ಆದದ್ದು. ಎರಡನೇ ಹಂತದಲ್ಲಿ ಇನ್ನೊಂದು ತಂಡ ಬಂದು ಗಲಾಟೆ ಮಾಡಿದ್ದು. ಅದು ಎಕ್ಸ್-MLA-ಗಳು, ಅಂದ್ರೆ ಘಟಾನುಘಟಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ MLA-ಗಳು, ಎಕ್ಸ್-MLA-ಗಳು, ಕಾಂಗ್ರೆಸ್ಸಿನ ಬ್ಲಾಕ್ ಮುಖಂಡರುಗಳು ಎಲ್ಲ ಇದ್ದಂತಹ ಒಂದು ಏನು 3ನೇ ಮೀಟಿಂಗ್ ನಲ್ಲಿ 2ನೇ ಹಂತದ ಗಲಾಟೆ ಸ್ಫೋಟ ಆದದ್ದು. ಸೊ ಕೆಳಗಿನ ಹಂತ ಕಾರ್ಪೊರೇಟರ್ಗಳದ್ದು ಒಂದು ಸಭೆ ಆಗ್ತಾ ಇತ್ತು ಕೆಳಗಡೆ. ಅಂದ್ರೆ ಇಲ್ಲಿ ಮೇಲ್ಗಡೆ ಆಗ್ತಾ ಇದ್ದದ್ದು, ಟಾಪ್ ಫ್ಲೋರ್ ಅಲ್ಲಿ ಆಗ್ತಾ ಇದ್ದದ್ದು ಸಮಾರಂಭಕ್ಕೆ ಪಂಚಾಯತ್ ಸದಸ್ಯರೆಲ್ಲ ಬಂದು ಕಾಯ್ದು ಕುಡಿತಾ ಇದ್ರು. ಸಮಾರಂಭ ಆಗ್ಬೇಕು, ಗಣ್ಯರೆಲ್ಲ ಬರ್ಬೇಕು ಅಂತ ಹೇಳುವ ಕಾರ್ಪೊರೇಟ್ ಕೆಳಗಡೆ ಸಭೆ ಆಗ್ತಾ ಇತ್ತು. ಅದರಲ್ಲಿ ಅಧ್ಯಕ್ಷರು ಎಲ್ಲ ಇವರೆಲ್ಲ ಬಂದು ಕೂತಿದ್ರು. ಸೊ ಅಂದ್ರೆ ಗಲಾಟೆ ಆಗ್ಲಿಕ್ಕೆ ತಡ ಆಗ್ಲಿಕ್ಕೆ ಆಗ ಇವರೆಲ್ಲ ಕರೆದ್ರು, ಬನ್ನಿ ನಾಯಕರು ಬನ್ನಿ ಅಂತ. ನಾಯಕರೆಲ್ಲ ಅರ್ಜೆಂಟಿಗೆ ಬಂದ್ರು. ಇಲ್ಲಿ ತುಂಬಾ ಹೊತ್ತಿನಿಂದ ಪಂಚಾಯತ್ ಸದಸ್ಯರೆಲ್ಲ ಕಾಯ್ತಾ ಇದ್ರಲ್ಲ, ಹಾಗಾಗಿ ಇವರು ಕೆಲವರಿಗೆ ಅರ್ಜೆಂಟ್ ಹೋಗ್ಲಿಕ್ಕಿದೆ. ಅಂದ್ರೆ ಉಡುಪಿ ಕಡೆಯಿಂದಲೂ ಬಂದಿದ್ರು ಕೆಲವು, ಜಯಪ್ರಕಾಶ್ ಶೆಟ್ಟಿ ಅವರು, ಹಾಗೆ ಅವರೆಲ್ಲ. ಹಾಗಾಗಿ ಅಲ್ಲಿ ಕೂತು ಸನ್ಮಾನ ಮಾಡ್ಬೇಕು ಅಂತ ಒಂದು ವಿಚಾರ ಬಂತು. ಆಗ ಕೆಲವು ನಾಯಕರಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಆಗ್ತದೆ ಅಂತ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ನಿಂತೆ ಮಾಡಿಸ್ಬಿಡುವ ಅಂತ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ತುಂಬೆ ಚಂದ್ರಪ್ರಕಾಶ್ ಶೆಟ್ಟರಿಗೆ ಯಾಕೆ ಸಿಟ್ಟು ಬರ್ತದೆ? ಅವರು ಬಂಟ್ವಾಳ ಪಂಚಾಯತ್ನಲ್ಲಿ, ಬಂಟ್ವಾಳ ಅವರ ಪ್ರದೇಶದಲ್ಲಿ ಎಷ್ಟು ಬಹುತೇಕ 90% ಏನು ವಿನ್ ಆಗಿದ್ದಾರೆ, ಅದೆಲ್ಲ ವಿನ್ ಆದಂತಹ ಏರಿಯಾದಲ್ಲಿ ಎಲ್ಲವೂ 90% ಉಸ್ತುವಾರಿ ವಹಿಸಿಕೊಂಡದ್ದು ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು. ಅಂದ್ರೆ ಆ ಫೀಲ್ಡ್ ನಲ್ಲಿ ನಿಂತು ಅದರ ಕಷ್ಟ ಮತ್ತೆ ಸಂಘಟಿಸುವಂತ ಇದು ಶ್ರಮ ಎಲ್ಲ ಅವರು ಹಾಕಿದ್ರು. ಹಾಗಾಗಿ ಅವರು ಹೇಳಿದ್ರು, ಅವ್ರಿಗೆ ಅದರ ಅರಿವಿದ್ದರಿಂದ, ಫೀಲ್ಡ್ ನಲ್ಲಿ ಕೆಲಸ ಮಾಡಿದ್ರಿಂದ ಮತ್ತೆ ಆ ಶ್ರಮ ಪಟ್ಟಿದ್ರಿಂದ ಸಹಜವಾಗಿ ತಾವು ಗೆಲ್ಲಿಸಿದಂತ ಜನಪ್ರತಿನಿಧಿಗಳು ಅಥವಾ ಪಂಚಾಯತ್ ಪ್ರತಿನಿಧಿಗಳಿಗೆ ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ಕುಳಿತು ಸನ್ಮಾನ ಮಾಡಬೇಕು ಅಂತ ಸಹಜವಾಗಿ ಚಂದ್ರಪ್ರಕಾಶ್ ಶೆಟ್ಟರು, ತುಂಬೆ ಪ್ರಕಾಶ್ ಶೆಟ್ಟರು ಹೇಳಿದ್ರು. ಅವರು ಆಗ ಇವರು ಬೇಡ ನಿಂತ್ಕೊಂಡು ಹೇಳುವಾಗ ಸಹಜವಾಗಿ ಅಂದ್ರೆ ಒಳಗೆ ಮೊದಲಿಂದಲೂ ಒಂದು ಅಧ್ಯಕ್ಷರು ಮತ್ತೆ ಉಳಿದವರು ಅಂತ ಒಂದು ವಿಚಾರಧಾರೆಗಳು ತುಂಬಾ ಬರ್ತಾ ಇತ್ತು. ಅದೇನು ಸಹಜ, ಒಬ್ಬ ಅಧ್ಯಕ್ಷರಿಗೆ ತುಂಬಾ ಸಮಯ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳು ಬರುವುದು ಸಹಜ. ಬಟ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಮತ್ತೆ ಫೀಲ್ಡ್ ನಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಬ್ಬರಿಗೂ ರೈಟ್ ಇದೆ. ಆದ್ರೆ ಯಾವಾಗ ಅದು ಸ್ಪಾರ್ಕ್ ಏನ್ ಹೇಳ್ತಾರಲ್ಲ, ಸೇಫ್ಟಿ ಯಾವ್ದಾದ್ರು ವೈರ್ಗಳಲ್ಲಿ ಸ್ಪಾರ್ಕ್ ಆಗುದು ಯಾವಾಗ ಹೇಳಿದ್ರೆ, ಹೊರಗಿನ ಕವಚ ಸೇಫ್ಟಿ ಕರೆಕ್ಟ್ ಇಲ್ದಿದ್ದಾಗೆ ಆಗ ಸ್ಪಾರ್ಕ್ ಆಗ್ತದೆ. ಕೂಡ ಹಾಗೆ ಒಳಗಿನ ಏನು ಕರೆಂಟ್ ಇತ್ತು ಇಬ್ಬರಲ್ಲೂ, ಅದು ಕುರ್ಚಿ
ಕುರ್ಚಿಯನ್ನ ಇಡುವ ಮತ್ತೆ ತೆಗೆಯುವ ವಿಚಾರದಲ್ಲಿ ಸ್ಪಾರ್ಕ್ ಆಯ್ತು. ಇವರು ಶ್ರಮ ಪಟ್ಟದ್ರಿಂದ ತುಂಬೆ ಪ್ರಕಾಶ್ ಶೆಟ್ರು ಕುರ್ಚಿಯನ್ನ ಇಡ್ಲಿಕ್ಕೆ ಹೋದ್ರು. ಅಷ್ಟೊತ್ತಿಗೆ ಇವರು ಬೇಡ ಅಂತ ಕುರ್ಚಿಯನ್ನು ಇಡುವಾಗ ಹರೀಶ್ ಕುಮಾರ್ಗೆ ಅದು ಮನಸ್ಸಿಗೆ ತಾಗಿದೆ. ಅಂದ್ರೆ ಇವರು ಬೇಡ ಅಂತ ಹೇಳಿದ್ರ ನಿಂತ್ಕೊಂಡೆ ಸನ್ಮಾನ ಮಾಡ್ಬೇಕು ಅಂತ. ಇವರು ಕುರ್ಚಿ ಇಡುವಾಗ ಅದು ಮನಸ್ಸಿಗೆ ತಾಗಿದ್ದು, ಕೈಗೆ ತಾಗಿದಾಗ ಆಯ್ತು. ಆ ತಾಗಿದಂತ ಸಂದರ್ಭ ಹರೀಶ್ ಕುಮಾರ್ ಅಯಾಚಿತವಾಗಿ ಕೈ ತುಂಬೆ ಪ್ರಕಾಶ್ ಶೆಟ್ಟರ್ ಕೈಗೆ ತಾಗಿತ್ತು, ಬಡಿಯಿತು. ಅದು ವಿಚಾರ ಗೊಂದಲದಲ್ಲಿ ಶೆಟ್ರು ವಾಪಸ್ ಇದ್ ಮಾಡಿದ್ರು. ಆಗ ಅಲ್ಲಿಂದ ಗಲಾಟೆ ಒಂದು ಹಂತದಲ್ಲಿ ಆಗಿ ಒಂದು ಹಂತದಲ್ಲಿ ಮುಗ್ದಿತ್ತು. ಅದಾದ್ಮೇಲೆ 10ವರೆಗೆ ಆದದಲ್ಲ, 11ವರೆಗೆ ಇಲ್ಲಿ ಮೀಟಿಂಗ್ ಇನ್ನೊಂದು ಸಭಾಸದ ಇದು XMLAಗಳು MLAಗಳು ಬ್ಲಾಕ್ ಮೌಂಟರ್ ಆಗ್ತಾ ಇರುವಂತಹ ಸಭೆಯಲ್ಲಿ ಹರೀಶ್ ಕುಮಾರ್, ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ ಭಂಡಾರಿ ಅವರು ಎಲ್ಲ ಇದ್ರು. ಆ ಸಂದರ್ಭದಲ್ಲಿ ಇವರು ಬಂಟ್ವಾಳಕ್ಕೆ ಇದು ಮಾಹಿತಿ ಮುಟ್ಟಿದ್ದೇನೋ. ಬಂಟ್ವಾಳದಲ್ಲಿ ತುಂಬಾ ಜನ ಬಂದು ಸೀದಾ 11ವರೆ ಹೊತ್ತಿಗೆ ಒಳಗೆ ನುಗ್ಗಿದ್ರು. ಅದು ಆಕ್ಚುಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವರಿಷ್ಠರೇ ಎಲ್ಲ ಇರುವಂತಹ ಆ ಸಭೆಗೆ ಬಂದು ನುಗ್ಗಿ ಗಲಾಟೆ ಮಾಡಿದ್ರು. ಅಂದ್ರೆ ಜೋರ್ ಗಲಾಟೆ ಇದು ವರ್ತಮಾನ ಗೊತ್ತಾಯ್ತು, ಕೈ ಮೀರಿ ಹೋಗ್ತದೆ ಅಂತ ಹೇಳುವಾಗ ACPಗೆ ಯಾರು ಕರೆ ಮಾಡಿದ್ರು, ಕದ್ರಿ ಪೊಲೀಸ್ ಸ್ಟೇಷನ್ ಬಂದ್ರು, ಪೊಲೀಸ್ ಜೀಪ್ ಬಸ್ ಬಂತು, ಎಲ್ಲ ಆಯ್ತು. ಗಲಾಟೆ ಅಂದ್ರೆ ಇನ್ನೇನು ಜೋರಾಗ್ತದೆ ಹೇಳುವಾಗ ಬಂತಲ್ಲ, ಪೊಲೀಸ್ ACP ಹತ್ರ ಇಲ್ಲಿವರೆಗೂ ಬಂದ್ರು ಕಚೇರಿ ಹತ್ರ. ಅಂದ್ರೆ ಮಾತಿನಲ್ಲೇ ನಡೀತಾ ಇದ್ದು, ಮಾತುಕತೆಗಳಲ್ಲಿ ಏನು ಕೈ ಮಿಲಾತಿಲ್ಲ, ಘೋಷಣೆಗಳು ಅಷ್ಟೇ. ಅಷ್ಟೊತ್ತಿಗೆ ಯಾರು ಹೆದರಲಿಲ್ಲ ಅಥವಾ ಏನು ಇದ್ ಮಾಡ್ಲಿಲ್ಲ, ಬಟ್ ಒಂಥರ ಹಠ ಇತ್ತು, ಗಲಾಟೆ ಇತ್ತು. ಅಷ್ಟೊತ್ತಿಗೆ ಏನು ಕೈ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತದೆ ಹೇಳುವಾಗ ಮಿಥುನ್ ರೈಗಳು ಮಧ್ಯಪ್ರವೇಶ ಮಾಡಿದ್ರು. ಮಿಥುನ್ ರೈಗಳು ಮಧ್ಯಪ್ರವೇಶ ಮಾಡಿ ಏನೋ ಅವರನ್ನ ಕರೆದಿ ಕೂರಿಸಿ ಬೈಗಳ ಅವರು ಕೂಡ ಮಿಥುನ್ ರೈಗಳು ಬೈಗಳ ಕೇಳ್ಬೇಕಾಯ್ತು, ಆಕ್ರೋಶ ಇತ್ತು, ಅದನ್ನ ಕೂರಿಸಿ ಸಮಾಧಾನ ಪಡಿಸಿ ಮತ್ತೆ ಇವ್ರಿಗೆ ಹಠ ಹೇಳಿದ ಹರೀಶ್ ಕುಮಾರ್ ಕ್ಷಮಾಪಣೆ ಕೇಳ್ಬೇಕು ಅಂತ ಬೊಬ್ಬೆ ಹೊಡಿತಾ ಇರುವಂತ ಬಣದ್ದು ಪ್ರಕಾಶ್ ಶೆಟ್ಟರ್ ಬೆಂಬಲಿಗರು. ಅವ್ರದ್ದು ಒಂದು ಇದಿರ್ತದೆ, ಯಾಕಂದ್ರೆ ಅವರು ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರು, ಇವ್ರಿಗೇನು ಗೊತ್ತಾಗ್ತದೆ, ಒಂದು ಕೂತು ಸನ್ಮಾನ ಮಾಡಿದ್ರೆ ಏನಾಗ್ಬೇಕು ಅಂತ ಅವ್ರಿಗೆ ಸಹಜ, ಅದಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡಿ ಹೊಡಿಬೇಕಿತ್ತು ಅಂತ. ಹಾಗೆ ಅಲ್ಲಿ ಅವರನ್ನ ಮಿಥುನ್ ರೈಗಳು ಇವರೆಲ್ಲ ನೇತೃತ್ವದಲ್ಲಿ ಸಮಾಧಾನ ಪಡಿಸಿ, ಅವರು ಆಕ್ಚುಲಿ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅಂದ್ರೆ ಇನ್ನು ರಾಜಕಾರಣದಲ್ಲಿ ಯುವ ನಾಯಕ, ಬಟ್ ಇವರೆಲ್ಲ ಸೀನಿಯರ್ಗಳ ಎದುರು ಇವರು ಇದು ತಗೊಂಡು, ಯಾಕಂದ್ರೆ ಆ ಇವರನ್ನ ಏನು ಸಮಾಧಾನ ಪಡಿಸುದು ಅಲ್ಲಿ ಮುಖ್ಯ ಆಗಿತ್ತು. ಹಾಗೆ ಸಮಾಧಾನ ಪಡಿಸಿ ಅಲ್ಲಿಗೆ ಅವರ ಮತ್ತೆ ಯಾವ್ದು ಕ್ಷಮಾಪಣೆ ಇರ್ಲಿಲ್ಲ, ಮತ್ತೆ ಗಲಾಟೆ ಇರ್ಲಿಲ್ಲ, ಅಲ್ಲಿಗೆ ದಂಡ ಆಯ್ತು. ಅಂದ್ರೆ ಇದು ಏನು ನಡೆಯಬಾರದು ನಡೆದಿಲ್ಲ. ಇದು ಫೀಲ್ಡ್ ನಾಯಕರು, ಫೀಲ್ಡ್ ಅಲ್ಲಿ ಕೆಲಸ ಮಾಡುವ ನಾಯಕರು, ಮತ್ತೆ ಏನು ಮೇಲ್ಗಡೆ ಹುದ್ದೆಯಲ್ಲಿರುವ ನಾಯಕರು, ಇವರ ನಡುವಿನಂತ ಒಂದು ಗ್ಯಾಪ್ ಇತ್ತಲ್ಲ. ಈಗ ತುಂಬೆ ಪ್ರಕಾಶ್ ಶೆಟ್ರು ಹೋಗಿ ಏನು ಕೆಲಸಕ್ಕೋಸ್ಕರ ಎಷ್ಟು ಸರಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ತುಂಬೆ ಮಾಲಿಂಗೇಶ್ವರ ಜಾತ್ರೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಮಾತ್ರ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಅಥವಾ ದೇವಸ್ಥಾನಕ್ಕೆ ದೇಣಿಗೆ ಸಂಗ್ರಹಿಸಲಿಕ್ಕೆ ಹೋಗಿರ್ಬೋದು ವಿನಃ ಇವರು ಎಂದು ಅಧಿಕಾರ ಅಥವಾ ಲಾಬಿ ಇದಕ್ಕಾಗಿ ಎಂದು ಬೆಂಗಳೂರಿನ ಹೈಕಮಾಂಡ್ ಹತ್ರ ಹೋದವರಲ್ಲ. ಇವ್ರು ಏನಿದ್ರು ಫೀಲ್ಡ್ ನಲ್ಲಿ ಇವ್ರದ್ದು ಯಾರೆಲ್ಲ ಕೆಲಸ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಪಕ್ಷಕ್ಕೆ ಇದು ಮಾಡ್ತಾರೆ, ಅಥವಾ ಅವ್ರು ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ದೇವಸ್ಥಾನದಿಂದ ಆಸ್ತಿಕರು, ಅಂದ್ರೆ ಆ ಫೀಲ್ಡ್ ನಲ್ಲಿ ಕೆಳಮಟ್ಟದಲ್ಲಿ ಕಾರ್ಯಕರ್ತರ ಜೊತೆ ಒಟ್ಟಾಗಿದ್ದು ಕೆಲಸ ಮಾಡುವಂತ ನಾಯಕರು. ಇವರು ಉಳಿದಂತೆ ಕೇಂದ್ರದಲ್ಲಿ, ಹೈಕಮಾಂಡ್ ನಲ್ಲಿ, ರಾಜ್ಯದಲ್ಲಿ ಇರುವಂತ ಪ್ರಭಾವಿ ನಾಯಕರು ಒಂದು ಕಡೆ. ಅಂದ್ರೆ ಇಬ್ಬರ ನಡುವಿನ ಒಂದು ಗ್ಯಾಪ್ ಒಂದು ಇದರಲ್ಲಿ ಕಾಣಿಸಿತು. ಇನ್ನೊಂದು ಮುಖ್ಯ ವಿಷಯ ನಿತಿನ್, ಮುಂದೆ ಬಂಟ್ವಾಳದಲ್ಲಿ ಸೀಟ್ ಖಾಲಿ ಆಗ್ತದೆ ಮಾತ್ರ ನಿಲ್ಲುವುದಿಲ್ಲ. ನೆನಪಿಟ್ಕೊಳ್ಳಿ, ಇದು ಬಂಟ್ವಾಳದಲ್ಲಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಹಕ್ಕುದಾರಿಕೆಗೆ ನಡೆದಂತ ಒಂದು ಪ್ರಬಲವಾದ ಪರೋಕ್ಷವಾದಂತ ಒಂದು ದೊಡ್ಡ ಅಂದ್ರೆ ಯುದ್ಧ, ಪೂರ್ವಭಾವಿ ಯುದ್ಧ. ಆದ್ರೆ ಬಂಟ್ವಾಳದ ಸೀಟಿಗೋಸ್ಕರ ಯಾರೋ ಕಣ್ಣು ಹಾಕಿದ್ದಾರೆ. ಅಲ್ಲಿ ತುಂಬೆ ಪ್ರಕಾಶ್ ಶೆಟ್ರು ಯಾವತ್ತು ಫೀಲ್ಡ್ ರಮಾತ್ರೆ ಇದ್ರು ಕೂಡ ರಮಾತ್ರಿಗಳು ಮನೆ ಮನೆಗೆ ಹೋಗ್ತಾರೆ, ಆದ್ರೆ ಫೀಲ್ಡ್ ನಲ್ಲಿ ಒಬ್ಬ ಸೇನಾಧಿಪತಿ ಕೆಲಸ ಮಾಡಿದ್ರು ಇಷ್ಟರವರೆಗೆ ಪ್ರಕಾಶ್ ಶೆಟ್ಟಿ. ಯಾಕೆ ಹೇಳಿದ್ರೆ ಅವರು 2 ಸಾರಿ ಕೂಡ ಸೋಲ್ಸಿದ್ದು ಜಿಲ್ಲಾ ಪಂಚಾಯತ್ ನಲ್ಲಿ. ಒಂದು ರಾಕೇಶ್ ಮಲ್ಲಿ ಅವರ ತಂದೆ ಸದಾನಂದ ಮಲ್ಲಿ, ಅದು RSS ನ ಭದ್ರಕೋಟೆ ಇರುವಂತದ್ದಲ್ಲಿ. ಇನ್ನೊಂದ್ಸರಿ ಪದ್ಮನಾಭ ಕೊಠಾರಿ ಅವರನ್ನು ಸೋಲಿಸಿದ್ದು ಜಿಲ್ಲಾ ಪಂಚಾಯತ್ ನಲ್ಲಿ. ಅಂದ್ರೆ
ಇವರು ಫೀಲ್ಡ್ ನಲ್ಲಿ ಇದ್ದು ಎಲ್ಲಾ ರೀತಿಯ ಓಟ್ಗಳನ್ನು ತೆಗೆಯಬಲ್ಲ ಕೆಪಾಸಿಟಿ ಇದೆ. ಬಟ್ ಇವರಿಗೆ ಕೇಂದ್ರದಿಂದ ಡೈರೆಕ್ಟ್ ನಂಟುಗಳು ಇಲ್ಲ, ರಮಾನಾಥ್ ಮೂಲಕವೇ ಆ ತರ ನಂಟಿರೋದ್ರಿಂದ ಇದು ಮುಂದಿನ ಬಂಟ್ವಾಳದ ವಿಧಾನ ಕ್ಷೇತ್ರದ ಒಂದು ನಾಯಕ ಯಾರು ಅಥವಾ ಅಭ್ಯರ್ಥಿ ಯಾರು ಕಾಂಗ್ರೆಸ್, ಅದು ಕಳೆದ ಬಾರಿ ಸೋತಿದ್ದು 8,000 ಓಟ್ಗಳ ಅಂತರದಲ್ಲಿ, ಅದನ್ನು ಮ್ಯಾನೇಜ್ ಮಾಡಬಲ್ಲಂತ ಕೆಪಾಸಿಟಿ ಇದ್ದವರು ಯಾರು, ಮತ್ತೆ ಯಾರು ಟಿಕೆಟ್ ಅಥವಾ ಹಾಸಿಗೆ ಹಾಕಿದವರು ಯಾರು, ಟವಲ್ ಹಾಕಿದವರು ಯಾರು ಎನ್ನುವುದರ ಬಗ್ಗೆ ಇದೊಂದು ಪರೋಕ್ಷವಾದ ಒಂದು ಎರಡು ಬಣಗಳ ನಡುವಿನ ಹೋರಾಟ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಎಸ್ ಸರ್. ಈಗ ಇಲ್ಲಿ ಮತ್ತೊಂದು ವಿಚಾರ, ಇಲ್ಲಿ ಕೈ ಮಿಲಾಯಿಸಿಕೊಂಡ್ರು ಅನ್ನುವಂತ ವಿಚಾರ, ಇದು ಹೌದಾ? ಕೈ ಮಿಲಾಯಿಸಿದೆ ಹೇಳಿದ್ರೆ ಅದು ಅಲ್ಲಿ ತಪ್ಪೆ ಆಗಿದೆ. ಅಂದ್ರೆ ಅದು ಏನಾದ್ರೆ ನಾನು ಹಾಗೆ ಹೇಳಿದ್ನಲ್ಲ, ಸ್ಪಾರ್ಕ್ ಆಗ್ತದೆ ಅಂತ. ವಿಷಯ ಗಲಾಟೆ ಮಾಡುವ ವಿಷಯ ಅಂತಲ್ಲ, ಒಂದು ಅಸಮಾಧಾನಗಳಿತ್ತು ಬಂಟ್ವಾಳದ ಕ್ಷೇತ್ರದ ಬಗ್ಗೆ, ಅಥವಾ ಇದರ ಹಿಂದೆ ಅವರು ಹಾಗೆ ಹೇಳಿದ್ರಂತೆ, ನಿಮ್ಗೆ ಇವ್ರು ಹೇಗೆ ಹೇಳಿದ್ರಂತೆ, ಅವರ ನಾಯಕರಿಗೆ ಇವರು ಹೇಳಿದ ವಿಷಯಗಳು ಇರ್ತದೆ, ಹಾಗೆ ಅಸಮಾಧಾನ ಇರ್ತದೆ. ಅದು ಈ ವಿಷಯದಲ್ಲಿ ಒಂಥರ ಹತ್ರ ಇಬ್ರು ಬಂದು ಕುರ್ಚಿ ಇಡುವಾಗ ಸ್ವಲ್ಪ ತಾಕಿದಾಗ ಅದು ಸ್ಪಾರ್ಕ್ ಆಗಿದ್ದಷ್ಟೇ, ಹೊಡೆದಾಟ ಅಂತ ನಾವು ಹೇಳುವಂತದ್ದಿಲ್ಲ. ಆದ್ರೆ ಸ್ಪಾರ್ಕ್ ಆಗಿದ್ದಂತ ನಾವು ವಿಶ್ಲೇಷಣೆ ಮಾಡಿದ್ವಿ. ಯಾಕಂದ್ರೆ ತಕ್ಷಣವೇ ಅಲ್ಲೇ ಅವರದ್ದು ಗಲಾಟೆ ಒಮ್ಮೆ ಇದರಲ್ಲೇ ಇತ್ಯರ್ಥ ಆಗಿತ್ತು, ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ನಾವು ಮುಂದಡಿಬೇಕು ಅಂತ. ಅದಾದ್ಮೇಲೆ ಎರಡನೇ ಹಂತದಲ್ಲಿ ಬಂಟ್ವಾಳದಿಂದ ಬಂದಂತ ಒಂದು ಗುಂಪು ಇವರ ಬೆಂಬಲಿಗರು ಪ್ರಕಾಶ್ ಶೆಟ್ಟರ್ದು ಸ್ವಲ್ಪ ಗಲಾಟೆಯನ್ನು ಮಾಡಿದ್ದಷ್ಟೇ. ಅಂದ್ರೆ ಸ್ಪಾರ್ಕ್ ಆಗಿದ್ದು ಹೌದು, ಅದನ್ನು ಯಾರು ಅಲ್ಲಗಳಿದಿಲ್ಲ. ಇಲ್ಲದ್ರೆ SDPR ಬರ್ತಾರೆ, ಅಲ್ಲ ಎರಡು ಇನ್ಸ್ಪೆಕ್ಟರ್ ಆಗಿ ಬರ್ತಾರೆ, ಪೊಲೀಸ್ ವ್ಯಾನ್ ಆಗಿ ಬರ್ತದೆ, ಮತ್ತೆ ಅವ್ರು ಯಾರು ಅಂದ್ರೆ ಹಾಗೆ ಆಗಿಲ್ಲ ಅಂತ ಯಾರು ಹೇಳುದಿಲ್ಲ, ನಡೆದಿದ್ದು ಹೌದು. ಆದ್ರೆ ನಾವು ಹೊಡೆದಾಟ ಅಂದ್ರೆ ದೂಡಿದ್ದಲ್ಲ, ಸಡನ್ ರಿಯಾಕ್ಷನ್ ಇರ್ತದಲ್ಲ, ಅಂದ್ರೆ ಕಾಲರ್ ಇಟ್ಕೊಂಡು ಹೊಡೆದಾಡಿದ್ದಲ್ಲ, ಸಡನ್ ರಿಯಾಕ್ಷನ್ಸ್. ಮನೆಯಲ್ಲಿ ಯಾವ್ದಾದ್ರು ಒಂದು ನೊಣ ಬಂದು ಕೂತ್ಕೊಳ್ಳಿ ಹೀಗೆ ಒಂದು ಕೈ ಹೋಗ್ತದಲ್ಲ, ತಕ್ಷಣದ ರಿಯಾಕ್ಷನ್ಗಳಷ್ಟೇ, ಇದು ಹೊಡೆದಾಟ ಅಂತ ಹೇಳಲಿಕ್ಕೆ. ಬಟ್ ಅಸಮಾಧಾನ ಸ್ಫೋಟ, ಶೀತಲ ಸಮರ ಸ್ಫೋಟ, ಅಂದ್ರೆ ಅವರ ಬಗ್ಗೆ ಇವ್ರ ಬಗ್ಗೆ ಹೇಳಿದ್ದೆಲ್ಲ ಆ ಸಂದರ್ಭದನ್ನೇ ಒಂದು ಪವರ್ ಆಗಿ ಕನ್ವರ್ಟ್ ಆಗಿದ್ದು. ಹಾಗಾಗಿ ಇಲ್ಲಿ ಅವರೇ ಸುಧಾರಿಸಿಕೊಂಡಿದ್ದಾರೆ, ಮತ್ತೆ ಪೊಲೀಸರು ಏನು ಹಸ್ತಕ್ಷೇಪ ಮಾಡ್ಲಿಲ್ಲ. ಜೊತೆಗೆ ಸರ್ ಇಲ್ಲಿ ಗಮನಿಸಬೇಕಾದ ವಿಚಾರ, ಎಸ್ ಇಲ್ಲೆಲ್ಲ ಈ ರೀತಿ ವಿಚಾರಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಹೊರಗೆ ಬಂದ ಮೇಲೂ ಕೂಡ ಪ್ರಕಾಶ್ ಶೆಟ್ಟರ್ ಜೊತೆ ಮಾಧ್ಯಮಗಳು ಕೇಳಿದಾಗ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಏನಾಗಿಲ್ಲ ಅಂತದ್ದು ವಿಚಾರಗಳು. ಆದ್ರೆ ಎಲ್ಲೋ ಒಂದ್ ಕಡೆ ಜಿಲ್ಲಾಧ್ಯಕ್ಷರು ಬದಲಾವಣೆ ಆದ್ರೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರವನ್ನ ಮತ್ತೆ ಹೇಳ್ತಾರೆ. ಸೊ ಅಗೇನ್ ಅಂಡ್ ಅಗೇನ್ ಏನ್ ಹೇಳ್ತಾರೆ ಅಂದ್ರೆ, ಈಗ ಜಿಲ್ಲಾಧ್ಯಕ್ಷರು ಬದಲಾವಣೆಯಿಂದ ಒಳ್ಳೇದಾಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ಪ್ರತಿಯೊಂದು ಬಣದವರಿಗೂ ನಮ್ಮದೇ ಅಧ್ಯಕ್ಷರಾಗ್ಬೇಕು, ನಮ್ಮ ಮಾತು ಕೇಳುವರಾಗ್ಬೇಕು ಅಂತ ಇರ್ತದೆ. ಈಗ ಬದಲಾಗ್ಬೇಕು ಅಂತ ಆದ್ರೆ ಯಾರು ಕಾಂಗ್ರೆಸ್ನ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಅವರೆಲ್ಲ ಅವರಿಗೆ ಇಲ್ಲಿನ ಮಾಹಿತಿಗಳು ಅಥವಾ ಏನು ಬ್ಲಾಕ್ಗಳಿಂದ ಈ ತರ ಹೋಗ್ಬೇಕು, ಅಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ. ಬಟ್ ಸತತವಾಗಿ ಇಲ್ಲಿ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಲು ಒಂದು ಸುದೀರ್ಘ ಅವಧಿ ಇದೆ. ರಮಾತ್ರೆ ನೋಡ್ಬೋದು ಅಥವಾ ಹಿಂದಿನ ಅಧ್ಯಕ್ಷಗಳನ್ನೆಲ್ಲ ನೋಡಿದ್ರೆ ಸುದೀರ್ಘವಾಗಿ ಒಂದು ಟರ್ಮ್ಗೆ ಅಂತಲ್ಲ ಅವರು ಮುಂದುವರಿಸ್ತಾ ಹೋಗ್ತಾರೆ. ಮತ್ತೆ ಫೈನಾನ್ಷಿಯಲಿ ಹರೀಶ್ ಕುಮಾರ್ ಅವರು ಅಂದ್ರೆ ಇದನ್ನ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ತಾರೆ. ಹಿಂದೆ ರಮಾನಾಥ್ ರೈಗಳು ಕೂಡ ಅಷ್ಟೇ, ಅವರು ಎಲ್ಲ ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ಎಲ್ಲ ಖರ್ಚು ವೆಚ್ಚಗಳನ್ನು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಈಗ ಏನಾಗಿದೆ ಹೇಳಿದ್ರೆ ಬಹುಶಃ ಹೊಸೊಬ್ರು ಬೇಡ, ಇನ್ನೊಂದು ಬಣ ಧ್ರುವೀಕರಣ ಆಗೋದು ಬೇಡ, ಈಗ ಇದ್ದದ್ದೇ ಇರ್ಲಿ ಅಂತ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರುಗಳ ಆಶಯವೂ ಇದ್ದಿರ್ಬೋದು, ಹೊಸ ಅಗತ್ಯ ಇದ್ದಾಗ ಮಾಡಬಹುದು ಅಂತ. ಇವರಿಗೆ ಏನು ಬೇಕು ಅಂದ್ರೆ ಹಿಂದೆ ರಮಾನಾಥ್ರಿಗಳ ಅಧ್ಯಕ್ಷರಾಗಿದ್ದಾಗ ಮುಂದಿನ ಒಂದು ಕಾರ್ಯಕರ್ತರಿಗೆ, ಫೀಲ್ಡ್ ನಲ್ಲಿ ಇರುವ ಕಾರ್ಯಕರ್ತರಿಗೆ ಏನಾದ್ರೂ ಲಾಭ ಆಗ್ತಿತ್ತು. ಕೆಲವು ಇಲ್ಲಿ ಎರಡು ರೀತಿಯ ನಾಯಕರು ಇರ್ತಾರೆ ನೀತಿನ. ಒಂದು ಫೀಲ್ಡ್ ಅಂದ್ರೆ ಫೀಲ್ಡ್ ನಲ್ಲಿ ಗೆದ್ದು ಹೋರಾಟ ಮಾಡೋದು, ಇನ್ನೊಂದು ಮೇಲೆ ಹೈಕಮಾಂಡ್ ನ ಪ್ರಭಾವಿ ನಾಯಕರದ್ದು, ಅವರ ಒಂದು ಸಂಪರ್ಕದಲ್ಲಿ ಇರುವಂತಹ ನಾಯಕರುಗಳು, ಎರಡು ನಾಯಕರುಗಳು ಇರ್ತಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಆ ದಾಖಲಾಟಗಳು ಕೆಳಗಿದೆ. ರಮಾತ್ರೆಯವರು ಫೀಲ್ಡ್ ನಲ್ಲಿರುವ ನಾಯಕ, ಮತ್ತೆ ಗೆದ್ದ ನಾಯಕ, ಮತ್ತೆ ಹೋರಾಟದ ನಾಯಕನ ಹೌದು. ಈಗ ಎರಡೂ ಕೆಪಾಸಿಟಿ ಇರುವಂತ ನಾಯಕರದ್ದು ಕೊರತೆ ಇದೆ. ನಾನು ಹೇಳುದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎರಡೂ ನಾಯಕರು ಅಂದ್ರೆ ಫೀಲ್ಡ್ ನಲ್ಲಿರುವ ನಾಯಕರು, ಪ್ರಭಾವಿ ನಾಯಕರು ಇರುವಂತ ಇದನ್ನ ಬೆಳೆಸಿದ್ರೆ ಇಂತಹ ಒಂದು ಗ್ಯಾಪ್ಗಳು ಕಮ್ಮಿ ಆಗ್ತದೆ. ಎಸ್ ಸರ್. ಓಕೆ,
ಎಸ್ ಸರ್, ಥ್ಯಾಂಕ್ ಯು. ಬೇರೆ ಬೇರೆ ಆಯಾಮಗಳು ಅಂದ್ರೆ ಒಂದು ಗಲಾಟೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಒಂದು ಆಯಾಮಗಳು ಜೊತೆಗೆ ರಾಜಕೀಯವಾಗಿಯೂ ಕೂಡ ಇರುವಂತಹ ವಿಚಾರಗಳನ್ನ ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಹುಶಃ ಇದು ಕ್ಲಿಯರ್ ಕಟ್ ಆಗಿ ಜನರಿಗೆ ಅರ್ಥ ಆಗಿದೆ, ಜೊತೆಗೆ ಈ ಒಂದು ವಿಚಾರ ಏನ್ ನಡೆದಿತ್ತು ಅಲ್ಲಿ ಅನ್ನುವಂಥದ್ದು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಜಿತೇಂದ್ರ ಕುಂದೇಶ್ವರ್ ಅವರು, ಹಿರಿಯ ಪತ್ರಕರ್ತರು, ಸದ್ಯ ಬೆಂಗಳೂರಲ್ಲಿದ್ದಾರೆ. ಸೊ ಇವೆಲ್ಲರ ನಡುವೆ ಆಗಿರುವಂತಹ ಘಟನೆಗಳು ಹೌದು, ಅಲ್ಲಿ ಗಲಾಟೆ ಆಗಿದೆ, ಜೊತೆಗೆ ಮನಸ್ತಾಪ ಆಗಿದೆ, ಜೊತೆಗೆ ಈ ಕಾರಣಕ್ಕಾಗಿ ಅನ್ನುವಂಥದ್ದು. ಎಸ್, ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ನಾನು ತುಂಬೆ ಪ್ರಕಾಶ್ ಶೆಟ್ರು ಅವರ ಜೊತೆ ಕೂಡ ನಾನು ಮಾತಾಡಬೇಕು ಇನ್ನು ಮುಂದಕ್ಕೆ. ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರಿಂದ ಸರ್? ಮೋನಪ್ಪ ಪೂಜಾರಿ ಅಂತ. ಎಸ್ ಸರ್, ಎಲ್ಲಿಂದ? ಹಿಂದುಳಿದ ವರ್ಗದ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೇನೆ. ಓ ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ಏನ್ ಹೇಳ್ತೀರಿ? ಇವತ್ತಾದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 3 ಅಭ್ಯರ್ಥಿಗಳ ಚುನಾವಣೆ ನಡೆಯಿತು ಮೊನ್ನೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿತು. ಹೌದು. ಇಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಇಡೀ ಜಿಲ್ಲೆಯನ್ನೇ ಸೋಲಿಸಿ ಬಿಟ್ಟಿದ್ದಾರೆ. ಅದರ ಮೇಲೆ ಯಾವ ಒಬ್ಬ ಕಾರ್ಯಕರ್ತ ಸನ್ಮಾನ ಮಾಡುವ ಕುತ್ಕೊಳ್ಳಿ ಅಂತ ಹೇಳುವಾಗ ಒಡೆಯುವಂತಹ ಮನಸ್ಥಿತಿ ಈ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಿ ಬಂತು ಉದಯಾಚಾರ್ಯ ಅವರೇ? ಓಕೆ, ಉದಯಾಚಾರ್ಯ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಲ್ಲ, ಎಂತೆಂತ ನಾಯಕರಿದ್ದರು. ಜನಾರ್ದನ ಪೂಜಾರಿ ಇದ್ರು, ವಾಸ್ಕರ್ ಫರ್ನಾಂಡಿಸ್ ಇದ್ರು, ಮೊಯ್ಲಿಯವರು ಇದ್ರು. ಯಾರೋ ಒಂದು ಕಾರ್ಯಕರ್ತರಿಗೆ ಮೇಲಿಗೆ ಕೈ ಹಾಕಲಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇದು ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಜನರಿಗೆ ಸಹಾಯ ಮಾಡುವ ಪಕ್ಷ. ಇದು ಉಳಿಯುವಂತಹ ಪಕ್ಷ ಅಲ್ಲ ಇದು. ಅಲ್ಲ ನೋಡಿ, ಈಗ ಅವರು ಕೂಡ ನಮ್ಮ ಪಕ್ಷದವರೇ, ಪಕ್ಷದ ಕಾರ್ಯಕರ್ತ. ನೋಡಿ, ನಾನಿಲ್ಲಿ ಯಾರೊಬ್ಬರನ್ನು ಸಮರ್ಥನೆ ಮಾಡಲಿಕ್ಕೆ ಕೂತದಲ್ಲ ಇಲ್ಲಿ ನಾನು. ಓಕೆ, ಬೇಸರ ಎಲ್ಲರಿಗೂ ಇದೆ. ನಾನಾಗಲೇ ಫಸ್ಟೇ ಹೇಳಿದ್ದೆ, ನಾನು ವಸ್ತುಸ್ಥಿತಿ ಹೀಗೀಗೆ ಇದೆ ಅಂತ ಹೇಳಿ ನಾನು ಫಸ್ಟೇ ನಿಮಗೆ ಹೇಳಿದ್ದೆ. ಬೇಸರ ಎಲ್ರಿಗೂ ಆಗಿತ್ತು, ಹೀಗೆ ಆಗಬಾರ್ದಿತ್ತು, ಏನೋ ಒಂದು ಮನಸ್ತಾಪ ಇತ್ತು, ಏನೋ ಸ್ವಲ್ಪ ನಡೆದಿದೆ, ನಡಿಬಾರ್ದಿತ್ತು. ಬಹುಶಃ ಈಗ ಕಾಲ್ ಮಾಡಿದವರು ನಮ್ಗಿಂತಲೂ ಸೀನಿಯರ್ ಲೀಡರ್ಸ್ನವರು. ಬಹುಶಃ ಇವರು ಈ ಪ್ರಶ್ನೆಯನ್ನು ನನಗೆ ಕೇಳುವುದು ಸಮಂಜಸ ಅಲ್ಲ ಅಂತೇಳಿ ನಾನು ಎಣಿಸ್ತೇನೆ. ಯಾಕಂತ ಹೇಳಿದರೆ ನೋಡಿ, ಇದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ ಜಿತೇಂದ್ರನ್ನ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರು. ನಾನು ಅದನ್ನು ಎಲ್ಲವನ್ನು ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಎಲ್ಲವರು ಹೇಳಿದ್ದು ತಪ್ಪು ಅಂತ ಸಹ ನಾನು ಹೇಳುವಂಥದ್ದಲ್ಲ. ಈಗ ಹೇಗಾಗ್ತದೆ ಅಂತ ಹೇಳಿದ್ರು ನೋಡಿ, ಅವರೊಂದು ಮಾತು ಹೇಳಿದರು, ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ನಮ್ಮ ಪಕ್ಷದಲ್ಲಿ. ಹೇಗೆ ಅಂತ ಹೇಳಿದರೆ, ನಮ್ಮದು ಮೀಟಿಂಗ್ಗಳು ನಡೆಯುವಾಗ ಬರ್ತೇನೆ ಸರ್, ಬರ್ತೇನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ತುಂಬೆ ಪ್ರಕಾಶ್ ಶೆಟ್ರು ಇದ್ದಾರೆ ನೇರವಾಗಿ. ಸೊ ಅವ್ರ ಜೊತೆನೆ ಮಾತಾಡಬೇಕು, ಯಾಕಂದ್ರೆ ಈ ಒಂದು ಗೊಂದಲಗಳು, ಈ ಒಂದು ಊಹಾಪೋಹಗಳು ಇವೆಲ್ಲರ ನಡುವೆ. ಪ್ರಕಾಶ್ ಶೆಟ್ರೆ, ನಮಸ್ತೆ ಸರ್. ನಮಸ್ತೆ. ಸದ್ಯ ಇವತ್ತು ಮಧ್ಯಾಹ್ನದಿಂದ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕೈ ಎತ್ತಿದ ನಾಯಕರು ಅನ್ನುವಂತಹ ವಿಚಾರ. ಸೊ ಹಾಗಿದ್ದಾಗ ಗೊತ್ತಿದೆ ಸರ್, ಏನ್ ಹೇಳ್ತೀರಾ ಸರ್? ಏನಾಗಿತ್ತು, ಏನ್ ನಡೆದಿದೆ, ಮನಸ್ತಾಪ ಇದೆಯಾ ಅಥವಾ ಏನ್ ಕತೆ ಸರ್? ಫಸ್ಟ್ ರಿಯಾಕ್ಷನ್ ಸರ್. ಏನಿಲ್ಲ, ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಆದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಕಳೆದ 23ನೇ ತಾರೀಕನ್ನು ನಡೆದ ಗ್ರಾಮ ಪಂಚಾಯತಿ ಉಪಚುನಾವಣೆ ಸಂದರ್ಭದಲ್ಲಿ ನಮ್ಮ ಸುಮಾರು 23 ಅಭ್ಯರ್ಥಿಗಳು ಈ ಜಿಲ್ಲೆಯಿಂದ ಆಯ್ಕೆ ಆಗಿ ಬಂದಿದ್ದಾರೆ. ಬಂಟ್ವಾಳದಲ್ಲಿ ಸಹ ನಾವು 11 ಸೀಟಿಗೆ ಸ್ಪರ್ಧೆ ನಡೆಯಿತು. ಅದರಲ್ಲೂ 9 ಸೀಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದುಕೊಂಡಿದ್ದೇವೆ. ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ಸಹ ಇದ್ದೆವು. ಅವಾಗ ಅಲ್ಲಿ ತರಾತುರಿಯಲ್ಲಿ ಈ ಒಂದು ಅಭಿನಂದನೆ ಸಮಾರಂಭ ನಡೆಯುವ ಹೊತ್ತಲ್ಲಿ ನಾವು ಹೇಳಿದೆವು, ಅದನ್ನು ಅವರನ್ನೊಂದು ಚಾರಿಟಿ, ಅವರಿಗೆ ಒಂದು ಗೌರವಪೂರ್ಣವಾಗಿ ಮಾಡಬೇಕು ಸನ್ಮಾನ ಅಂತ. ಅದಕ್ಕೆ ನಮ್ಮ ಕೆಲವು ಹಿರಿಯ ನಾಯಕರು ಮಂಜುನಾಥ ಭಂಡಾರಿ ಅವರು ಮತ್ತು ಹರೀಶ್ ಕುಮಾರ್ ಅವರು ಸ್ವಲ್ಪ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಗೆ ಈಗ ಬೇರೆ ಬೇರೆ ಮೀಟಿಂಗ್ ಇಲ್ಲಿ ನಡೀಲಿಕ್ಕಿದೆ, ಆದ್ದರಿಂದ ನಾವು ತುಂಬಾ ಹೊತ್ತು ಇದನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಸಹ ಹೇಳಿದೆ, ನೀವು ಕರೆದಿದ್ದೀರಿ ಅವರಿಗೆ ಅಭಿನಂದನೆ ಮಾಡ್ಲಿಕ್ಕೆ ಅಂತ, ದೂರದಿಂದೆಲ್ಲ ಬಂದಿದ್ದಾರೆ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಮತ್ತು ಬಂಟ್ವಾಳ, ಮಂಗಳೂರು ಇರ್ಬೋದು, ಎಲ್ಲ ಮೂಡುಬಿದ್ದೆಯಿಂದ. ಅವರಿಗೊಂದು ಆಸೆ ಇರ್ತದೆ, ತಳಮಟ್ಟದ ಕಾರ್ಯಕರ್ತರು ಯಾವಾಗ್ಲೂ ಅವರಿಗೆ ಒಂದು ಆಸೆ ಇರ್ತದೆ, ನಾವು ಸಹ ಒಂದು ಗುರುತಿಸ್ಬೇಕಂತ. ಆ ದೃಷ್ಟಿಯಲ್ಲಿ ನಾನು ಮಾತಾಡಿದ ಹೌದು. ಅವಾಗ ಸ್ವಲ್ಪ ಅಲ್ಲಿ ಮಾತಿನ ಒಂದು ಚರ್ಚೆ ಆಗಿದ್ದು ಹೌದು. ಮತ್ತೆ
ಅಂತದ್ದೇನು ದೊಡ್ಡ ಇದಾಗ್ಲಿಲ್ಲ. ಮೈಕೈಗೆ ಹಾಕುವಂತ ಒಂದು ಘಟನೆ ನಡೆದಿಲ್ಲ. ಚರ್ಚೆ ಆಗುವಾಗ ಅಲ್ಲಿ ಸ್ವಲ್ಪ ಮಾತು ಆಗುವಾಗ ಸ್ವಲ್ಪ ಚರ್ಚೆ ನಡೆದದ್ದು ಹೌದು. ಒಂದು ಕ್ಷೇತ್ರಗಳಲ್ಲೂ ಕೂಡ 9ರಲ್ಲಿ ಗೆದ್ದಿದ್ದೀರಿ ಬಂಟ್ವಾಳದಲ್ಲಿ. 11ರಲ್ಲಿ ಇದ್ದಾಗ 9ರಲ್ಲಿ ಗೆದ್ದಿದ್ದೀರಿ ಬಂಟ್ವಾಳದಲ್ಲಿ. ಹೌದೌದು, 11ರಲ್ಲಿ 9 ಸೀಟು ನಾವು ಪಡ್ಕೊಂಡಿದ್ದೀವಿ. ತಾವು ಹೇಳಿರುವಂತದ್ದು ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಇವರು ಪಕ್ಷಕ್ಕೆ ಒಂದು ಬಲವನ್ನ ತುಂಬುತ್ತಾರೆ, ಒಂದು ಪಕ್ಷದ ಬೇರುಗಳು ಇದ್ದ ರೀತಿಯಲ್ಲಿ ಇವರುಗಳಿಗೆ ನಾವು ಶಕ್ತಿಯನ್ನ ತುಂಬಬೇಕು, ಪ್ರೋತ್ಸಾಹ ಕೊಡ್ಬೇಕು, ಆ ನಿಟ್ಟಿನಲ್ಲಿ ಅವರುಗಳನ್ನ ಕುಳಿತುಕೊಂಡು ಸನ್ಮಾನ ಮಾಡ್ಬೇಕು ಅನ್ನೋದು ತಾವು ಹೇಳಿರುವಂತದ್ದಲ್ವಾ ಸರ್? ಹೌದೌದೌದು. ಆದ್ರೆ ತಮ್ಗೆ ಬೇಸರ ತಂದಿರುವಂತದ್ದು ಪಾಪ ಅವರನ್ನ ನಿಂತುಕೊಂಡು ಸನ್ಮಾನ ಮಾಡಿ ಕಳಿಸುವಂತ ಸರಿಯಲ್ಲ. ಯಾವಾಗ್ಲೂ ಸನ್ಮಾನ ಮಾಡಬಾರ್ದಲ್ಲ. ಕರೆಕ್ಟ್. ಯಾವ್ದು ಇದ್ರೂ ಅದು ಅವರಿಗೆ ಒಂದು ಗೌರವ ಸಲ್ಬೇಕಾಗ್ತದೆ. ಹಾಗಾಗಿ ನಾನು ಆ ಮಾತನ್ನು ಹೇಳಿದ್ದೇನೆ. ಅವಾಗ ಅಲ್ಲಿ ಸ್ವಲ್ಪ ಚರ್ಚೆ ಆಯ್ತು. ಅವರಿಗೆ ಬೇರೆ ಮೀಟಿಂಗ್ ಉಂಟು, ನಾವು ಅದಕ್ಕೆ ನಾನು ಹೇಳಿದೆ ಇವತ್ತೇ ಯಾಕೆ ಮಾಡ್ಬೇಕಿತ್ತು, ಅದನ್ನು ಮುಂದಿನ ದಿವಸ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದಿತ್ತಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು. ಆವಾಗ ಚರ್ಚೆ ನಡೆದದ್ದು ಹೌದು. ಪಕ್ಷದ ಕಾರ್ಯಕರ್ತರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ತಮ್ಮ ಮಾತು. ನಾವು ಹೇಳುದು ಕಾರ್ಯಕರ್ತರಿಗೆ ಗೌರವ ಕೊಡ್ಬೇಕು. ಗೌರವ ಕೊಟ್ರೆ ಮಾತ್ರ ಪಕ್ಷ ಬೆಳೀಲಿಕ್ಕೆ ಸಾಧ್ಯ ಉಂಟು. ಯಾವಾಗ್ಲೂ ನಾವು ಕಾರ್ಯಕರ್ತರನ್ನು ಬಿಟ್ಟು ಪಕ್ಷವನ್ನು ಸಂಘಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ಈ ಜಿಲ್ಲೆಯಲ್ಲಿ ಕಷ್ಟವೇ. ಕೆಲವರಿಗೆ ತಲೆಯಲ್ಲಿ ಇರ್ಬೋದು, ನಾವು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇವೆ, ಲೀಡರ್ ಆಗಿದ್ದೇವೆ ಅಂತ ಇರ್ಬೋದು. ಆದ್ರೆ ಕಾಂಗ್ರೆಸ್ ಪಕ್ಷ ಬೇಕಲ್ಲ, ಯಾರು ಬೆಳಿಬೇಕಾದ್ರೂ ಕಾಂಗ್ರೆಸ್ ಪಕ್ಷ ಬೇಕಲ್ಲ, ಪಕ್ಷ ಇದ್ರೆ ಮಾತ್ರ ಅಲ್ಲ ಇರುದು. ನಿಜ. ಒಂದ್ ಕಡೆ ಅಭಿನಂದನೆಗಳು, ಯಾಕಂದ್ರೆ 11 ಸೀಟುಗಳಲ್ಲಿ 9 ಸೀಟುಗಳನ್ನ ಗೆದ್ದಿದ್ದೀರಿ, ತಾವು ಪಕ್ಷ ಸಂಘಟನೆ ಅಲ್ಲಿ ಮಾಡಿದಿರಿ, ಅದಕ್ಕೆ ಅಭಿನಂದನೆಗಳು. ಜೊತೆಗೆ ಸರ್ ಇಲ್ಲಿಗ ತಾವು ಒಂದು ಮಾತನ್ನ ಹೇಳ್ತೀರಿ ಇವತ್ತು, ಆದ್ರೆ ಒಂದು ವೇಳೆ ಅಧ್ಯಕ್ಷರು ಬದಲಾದ್ರೆ ಚೆನ್ನಾಗಿತ್ತು, ಪಕ್ಷ ಒಳ್ಳೇದಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳ್ತೀರಿ. ಒಂದು ಸ್ಪಷ್ಟ ಸಂದೇಶ ಹೋಗ್ತಾ ಇದೆ, ಏನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ಹೌದು, ಹೊರಗಡೆ ಬರುವಾಗ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ನಿಜವಾಗಿ ಹರೀಶ್ ಕುಮಾರ್ ಅವರು ಅವರ ಅಣ್ಣ 9 ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ. ಅವರಿಗೂ ಸಹ ಈಗ ತುಂಬಾ ವರ್ಷ ಒಂದು ಹುದ್ದೆಯಲ್ಲಿ ಇರುವಾಗ ಮತ್ತೆ ಅವರಿಗೂ ಸಹ ಸ್ವಲ್ಪ ಉದಾಸೀನ ಸ್ವಭಾವ ಬರ್ತದೆ. ಈಗ ಹಾಗಾಗಿದೆ ಜಿಲ್ಲೆಯ ಪರಿಸ್ಥಿತಿ. ಅವರಿಗೆ ಅಧಿಕಾರ ಬೇಕು, ಆದ್ರೆ ಪಕ್ಷ ಸಂಘಟನೆ ಅಷ್ಟೊಂದು ಅವರಿಗೆ ಅದಕ್ಕೆ ಒತ್ತು ಕೊಡುವುದಿಲ್ಲ. ಅಧಿಕಾರ ಬೇಕು. ಹಾಗಾಗಿ ಈ ರೀತಿಯ ಒಂದು ಪಕ್ಷದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಪಕ್ಷ ಸಂಘಟನೆ ಹಿಂದೆ ಬಿದ್ದಿದೆ. ನಾವು ಯಾವುದೇ ಸೀಟನ್ನು ನಮ್ಗೆ ಪಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನಾವು MP ಯಲ್ಲಿ ಸತತವಾಗಿ ಸೋಲನ್ನು ಅನುಭವಿಸ್ತೇವೆ. ನಾವು MLA ಅಲ್ಲಿ ಎಲ್ಲಾ ಸೀಟ್ಗಳನ್ನು ಕಲ್ಕೊಂಡು ಕೇವಲ 1 ಸೀಟನ್ನು ಮಾತ್ರ ಗೆಲ್ಲುವ ನಮಗೆ ಸಾಮರ್ಥ್ಯ ಇರುವುದಷ್ಟೇ. ಮತ್ತೆ ಎಲ್ಲ ತಳಮಟ್ಟದಲ್ಲಿ ಭಾಗದ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೇವೆ. ಆದ್ದರಿಂದ ಪಕ್ಷ ಸಂಘಟಿಸಿದ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಯುತ್ತದೆ ಹೊರತು ಇಲ್ಲ ಇದ್ರೆ ಕಾಂಗ್ರೆಸ್ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲ ಸಾಮಾನ್ಯ ಕಾರ್ಯಕರ್ತನು ಇವತ್ತು ಹೇಳುವ ಪರಿಸ್ಥಿತಿಗೆ ಬಂದಿದೆ. ಬಹುಶಃ ಇದು ತಮ್ಮ ನೋವುಗಳು ಬಹುಶಃ. ಹೌದೌದು ಅಲ್ವಾ? ಸೊ ದಟ್ಸ್ ವೈ ಯಾಕೆ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಗಳ ಈಗ 3ಕ್ಕೆ 3 ಎಲೆಕ್ಷನ್ ಮುನ್ನೆ ಉಪಚುನಾವಣೆ ನಡೆದ್ರು ಕೂಡ ಗೆದ್ರು. ರಾಜ್ಯದಲ್ಲೂ ಕೂಡ ಬಹಳಷ್ಟು ಅಧಿಕೃತ ಸ್ಥಾನಮಾನಗಳು ಸೀಟುಗಳಿವೆ. ಆದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಸೋಲ್ತಾ ಇದೆ ಅಂತ ಬಂದಾಗ ಇಲ್ಲಿ ಪಕ್ಷ ಸಂಘಟನೆ ಎಡವಿ ಬೀಳ್ತಾ ಇದೆ ಅನ್ನೋದು ತಮ್ಮ ಒಂದು ವಿಚಾರ. ಒಂದು ಸಂದರ್ಭದಲ್ಲಿ ಪಕ್ಷ ಇಲ್ಲಿ ಪ್ರಭಾವ ಆಗಿತ್ತು. 8ರಲ್ಲಿ 7 ಸ್ಥಾನವನ್ನು ಗಳಿಸಿದಂತದ್ದು ನಾವು ನೋಡಿದ್ದೇವೆ MLA ಅಲ್ಲಿ, MLA ಎಲೆಕ್ಷನ್. ಹಾಗೆ ತಾವಂದ್ರೆ ಹಿಂದಿಂದ ಕೂಡ ಫೀಲ್ಡ್ ವರ್ಕ್ ಅನ್ನ ಬಹಳಷ್ಟು ಮಾಡಿದವರು. ಸೊ ಹಾಗಿದ್ದಾಗ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು, ಅದು ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೆ ಪೆಟ್ಟು ಬೀಳ್ತದೆ ಅನ್ನೋ ತಮ್ಮ ಒಂದು ಮಾತು, ನೇರವಾಗಿ ಸ್ಪಷ್ಟ ಸಂದೇಶ ಬಹುಶಃ ಅಲ್ವಾ ಸರ್? ಓಕೆ. ಹಾಗಾಗಿ ಇವತ್ತು 2 ಜನ ಶಾಸಕರು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಇರುವುದು. ಕರೆಕ್ಟ್. ಕೊನೆಯದಾಗಿ ತಮ್ಮ ಎಲ್ಲ ಅಭಿಮಾನಿಗಳು ಜೊತೆಗೆ ತಮ್ಮನ್ನ ನಂಬಿದವರು ಅಥವಾ ಜೊತೆಗೆ ಇವತ್ತು ಆಗಿರುವಂತಹ ಘಟನೆಗಳ ಬಗ್ಗೆ ಒಂದು ಮಾತುಗಳು ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಎಲ್ರಿಗೆ? ನಾವು ನಂಬಿದವರನ್ನು ಯಾವಾಗಲೂ ಕೈ ಬಿಡುವ ನಾವು ಜನರಲ್ಲ. ನಾವು ನಂಬಿದವರನ್ನು ಯಾವಾಗಲೂ ನಮ್ಮೊಟ್ಟಿಗೆ ಇರಿಸಿಕೊಂಡು ಹೋಗುವಂತ ಜನರು. ನಮ್ಗೆ ಮುಖ್ಯವಾಗಿ ನಮ್ಮ ತಳಮಟ್ಟದ ಕಾರ್ಯಕರ್ತರು ಬೇಕು. ಇವತ್ತು ಹೈಕಮಾಂಡ್ ನಲ್ಲಿ ಕೆಲಸ ಮಾಡಿಕೊಂಡು ಬರುವವರು ಇರ್ಬಹುದು, ಬೆಂಗಳೂರು ಲೆವೆಲ್ ಅಲ್ಲಿ, ಇಲ್ಲದಿದ್ರೆ ಡೆಲ್ಲಿಯ ಹೈಕಮಾಂಡ್ ಮಟ್ಟದಲ್ಲೂ ಕೆಲಸ ಮಾಡುವವರ ನಮ್ಮ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದರಿಂದಲೇ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ. ಆದ್ರಿಂದ ನಮ್ಗೆ ತಳಮಟ್ಟದ ಕಾರ್ಯಕರ್ತರನ್ನು ಯಾವಾಗ್ಲೂ ನಾವು ಅಗೌರವದೊಂದು ಕಾಣುವುದು ನಮ್ಗೆ ಸರಿ ಕಾಣುದಿಲ್ಲ.
ಓಕೆ ಎಸ್ ಸರ್ ಎಸ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಕುಂಡಲ ವಾಹಿನಿ ಜೊತೆ ಮಾತಾಡೋದಕ್ಕೆ ತುಂಬೆ ಪ್ರಕಾಶ್ ಶೆಟ್ಟರು. ಎಸ್ ನೇರವಾಗಿ ಅವರು ಇವತ್ತು ನಡೆದಿರುವಂತಹ ಘಟನೆಯನ್ನ ಹೇಳಿದ್ರು. ಎಸ್ ಇವತ್ತು ಆಗಿರುವಂತದ್ದು ಸತ್ಯ, ಮನಸ್ತಾಪ ಸ್ವಲ್ಪ ಮಟ್ಟಿಗೆ ಇತ್ತು. ಜೊತೆಗೆ 9 ವರ್ಷಗಳಿಂದ ಒಬ್ಬರು ಅಧ್ಯಕ್ಷರಿದ್ದಾರೆ. ಸೊ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಬಹುದಿತ್ತು ಅನ್ನೋ ವಿಚಾರವನ್ನ ಹೇಳ್ತಾ ಇರುವಂತದ್ದು ಕೂಡ ಹೌದು. ಸೊ ಹಾಗಿದ್ದಾಗ ಎಸ್ ಇದು ಪ್ರಕಾಶ್ ಶೆಟ್ಟರು ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಎಸ್ ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥದ್ದು ಜಿಲ್ಲೆಯಲ್ಲಿ. ಸೊ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ಬರ್ತೇನೆ ಸರ್. ಬಿಫೋರ್ ದಟ್ ನಾನು ಕರೆಗಳನ್ನು ತೆಗೆದುಕೊಂಡು ಬರ್ತೀನಿ. ಹಲೋ ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ, ಎಲ್ಲಿದ್ರೆ ಕರೆ ಕಟ್ ಆಗುತ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಪ್ರಕಾಶ್ ಅಂತ ಪ್ರೇರಣಾಗರ. ಪ್ರಕಾಶ್ ಸರ್ ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್. ಸರಿ, ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ನಾವು ಹೊರಗಿದ್ದೇನೆ ಸರ್, ಹೊರಗಿದ್ದೇನೆ. ಇಲ್ಲ ತಮ್ಮ ಟಿವಿ ನಮ್ಗೆ ಹೇಳಿಕೆ ಒಂದು ನಿಮಿಷ ಬೇಗ. ಎಸ್ ನೆಕ್ಸ್ಟ್ ಕಾಲ್. ಓಕೆ, ಕರೆ ಕಟ್ ಆಗಿದೆ. ಎಸ್ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಮಾತನಾಡಲಿಕ್ಕೆ. ಎಸ್ ಸರ್, ಉದಯ ಆಚಾರ್ಯರು ಪ್ರಕಾಶ್ ಶೆಟ್ಟರೆ ಮಾತಾಡಿದ್ದಾರೆ. ಸೊ ಈ ರೀತಿ ಘಟನೆಗಳು ಆಗಿದೆ ಅಂತ ಹೇಳಿದ್ದಾರೆ. ಎಸ್ ಸರ್, ಏನು ಹೇಳ್ತೀರಿ? ನೋಡಿ, ಪ್ರಕಾಶ್ ಶೆಟ್ಟರು ದೊಡ್ಡ ನಾಯಕರು ನಮ್ಮ ಪಕ್ಷದ. ಅವರು ಹೇಗೆ ಅಂತ ಹೇಳಿದರೆ ತುಂಬ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿಕೊಂಡು ಬಂದವರು ಅವರು. ಓಕೆ, ಸೊ ಈ ಬಾರಿ ಈಗ ಬಂಟ್ವಾಳದಲ್ಲಿ 11ರಲ್ಲಿ 9 ಗೆದ್ದಿದೆ ಅಂತ ಹೇಳಿದರೆ ಅವರ ಪಾತ್ರ ಬಹು ದೊಡ್ಡ ಮಟ್ಟಿಗಿದೆ. ಎಸ್, ದೊಡ್ಡ ನಾಯಕರವರು. ಅಸಮಾಧಾನ ಇದೆ ಅವರಿಗೆ ಸ್ವಲ್ಪ ಮಟ್ಟಿಗೆ. ಅವರಿಗೆ ಹೇಳಿದರು ವಿಚಾರ ಏನೆಲ್ಲ ಆಗಿದೆ ಅಂತ ಹೇಳಿ. ಬಟ್ ಕೊನೆಯದಾಗಿ ಅವರು ಹೋಗುವಾಗ ಎಲ್ಲವೂ ಸರಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಸಣ್ಣ ಮಟ್ಟದ ಒಂದು ಮನಸ್ತಾಪ ಆಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟದನ್ನು ನೀವು ನೋಡಿದ್ದೀರಿ. ಆಗ ಜಿತೇಂದ್ರಣ್ಣ ಕೆಲವೊಂದೊಂದು ವಿಚಾರಗಳನ್ನು ಹೇಳಿದರು. ಈಗ ನಮ್ಮ ಒಂದು ಪಕ್ಷದಲ್ಲಿ ಒಂದು ಪ್ರಜಾಪ್ರಭುತ್ವದ ವಿಚಾರವಾಗಿ ಹೇಳಿದರು. ನೋಡಿ, ಹೀಗೆ ಸ್ಟೇಟ್ಮೆಂಟ್ ಪ್ರಕಾಶಣ್ಣ ಹೇಳಿದ ರೀತಿಯ ಸ್ಟೇಟ್ಮೆಂಟ್ ಬೇರೆ ಯಾವುದಾದ್ರೂ ಪಕ್ಷದವ್ರು ಕೊಡ್ತಿದ್ರೆ ಅವರ ವಿರುದ್ಧ ಇವಾಗ ಶಿಸ್ತು ಕ್ರಮ ಆಗ್ತಿತ್ತು. ಬಟ್ ನಮ್ಮಲ್ಲಿ ಆ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ನಮ್ಮದು ಈಗ ಮೀಟಿಂಗ್ ನಡೆಯುವಾಗ ಅಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಸಲಹೆಗಳನ್ನು ಕೊಡಲಿಕ್ಕೆಲ್ಲ ನಾವು ಮುಕ್ತರಾಗಿದ್ದೇವೆ. ಅಲ್ಲಿಯೂ ಕೂಡ ಸಲಹೆ ಕೊಡುವಾಗ ಕೂಡ ಅಲ್ಲಿಯೂ ಕೂಡ ವಾಗ್ವಾದಗಳು ನಡೀತವೆ. ಅಲ್ಲಿ ಸುಮಾರು ಈ ಥರ ವಿಚಾರಗಳು ನಡೆದು ನಾವು ನೋಡಿರುವಂಥದ್ದು ಗಲಾಟೆಗಳು ನಡೀತವೆ, ಚರ್ಚೆಗಳು ನಡೀತವೆ. ಆದರೆ ಮೀಟಿಂಗ್ ಮುಗಿಸಿ ಹೊರಗೆ ಹೋಗುವಾಗ ನಾವೆಲ್ಲ ಒಂದೇ. ಅಲ್ಲಿ ಯಾವಾಗ ಅಲ್ಲಿ ಆ ರೀತಿಯಾದಂಥ ಒಂದು ಹೆಲ್ದಿ ಡಿಸ್ಕಷನ್ ನಡೀತದ, ಖಂಡಿತವಾಗಿ ಅದು ಒಂದು ಏನು ಹೇಳ್ತಾರೆ ನೋಡಿ, ಒಂದು ಸಂಸ್ಥೆ ಅಥವಾ ಒಂದು ಯಾವುದೇ ಒಂದು ನಡೆಸೋದಾದರೆ ಸರ್, ಅಲ್ಲಿ 10 ಹಲವು ಮನಸ್ಥಿತಿಯ ಜನರಿರ್ತಾರೆ. 5 ಬೆರಳು ಕೂಡ ಒಂದೇ ಸೈಜಿನಲ್ಲಿ ಇರುವುದಿಲ್ಲ. ಎಲ್ಲರನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗ್ತದೆ. ಮತ್ತು ಈ ಕೆಲವೊಂದೊಂದು ವಿಚಾರಗಳನ್ನು ಹೇಳಿದರು. ಈಗ ಅವರು ಒಂದು ನಾಯಕತ್ವದ ಬದಲಾವಣೆಯ ಬಗ್ಗೆ ಕೂಡ ಹೇಳಿದರು. ಅದೇ ಅವರು ಹೇಳಿದರು, ಪ್ರಕಾಶಣ್ಣ ಹೇಳಿದರು, 9 ವರ್ಷದಿಂದ ಇದ್ದಾರೆ, ಏನೋ ಒಂದು ಚೇಂಜಸ್ ಬೇಕು ಅಂತ ಹೇಳಿದರು. ಅದು ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಅಂದರೆ ಕಾರ್ಯಕರ್ತರ ಒಳಗೆ ಕೆಲವರಿಗೆ ಇದೆ, ಪಕ್ಷದಲ್ಲಿ ಕೆಲವು ಲೈನಪ್ ಆಗಿರುವಂತಹ ಕೆಲವು ಅಭ್ಯರ್ಥಿಗಳು ಕೆಲವರು ಇದ್ದಾರೆ, ಇಲ್ಲ ಅಂತ ನಾವು ಹೇಳಿದಿಲ್ಲ. ಯಾಕಂತ ಹೇಳಿದರೆ ಎವ್ರಿಥಿಂಗ್ ಈಸ್ ಓಪನ್. ನಿಮ್ಗೆ ನಮಗಿಂತ ಹೆಚ್ಚು ವಿಚಾರಗಳು ನಮ್ಮ ಒಳಗೆ ಏನು ನಡೀತಿದೆ ಅಂತ ಹೇಳಿ ನಿಮಗೆ ಪತ್ರಕರ್ತರಿಗೆ ಗೊತ್ತಿರುವಂಥ ವಿಚಾರಗಳು. ಸೊ ಹಾಗಿರುವಾಗ ನಾವು ನಡೆದೇ ಇಲ್ಲ, ಏನೂ ಆಗಿಲ್ಲ ಅಂತ ಹೇಳುವಂಥದ್ದು ಇಲ್ಲ. ಎಸ್, ಹೌದು, ನಮ್ಮ ಜಿಲ್ಲೆ ಸ್ವಲ್ಪ ಹಿನ್ನಡೆ ಅನುಭವಿಸಿದೆ. ಅದಕ್ಕೆ ನಾವು ಕೇವಲ ನಮ್ಮ ನಾಯಕತ್ವ ಕಾರಣ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಕೆಲವೊಂದೊಂದು ವಿಚಾರಗಳು ನಮ್ಮ ಪಕ್ಷದ ಬಗ್ಗೆ ಇಲ್ಲಿ ಕೆಲವೊಂದೊಂದು ಅಪಪ್ರಚಾರಗಳು ನಡೆಸುವಂಥದ್ದು, ಅಥವಾ BJPಯವರ ಕೆಲವೊಂದೊಂದು ಎಜೆಂಡಾಗಳು ವರ್ಕೌಟ್ ಆಗಿದ್ದು, ಹಿಂದುತ್ವದ ಎಜೆಂಡಾ ಆಗಿದ್ದಿರ್ಬೋದು, ಆ ಥರ ಕೆಲವೊಂದು ವಿಚಾರಗಳು ವರ್ಕೌಟ್ ಆಗಿದೆ ಅವರಿಗೆ. ಆದ್ದರಿಂದ ಇದು ಆಗಿದೆ. ಮತ್ತು ಕೆಲವೊಂದೊಂದು ಬಾರಿ ನಾವು ಅದಕ್ಕೆ ಪ್ರಬಲವಾಗಿ ಕೌಂಟರ್ ಕೊಡಲಿಕ್ಕೆ ಫೇಲ್ ಆಗಿದ್ದೇವೆ, ಅದರಿಂದ ಕೂಡ ನಮಗೆ ಸೋಲಾಗಿದೆ. ಸೊ ಈ ಥರದ ಕೆಲವೊಂದೊಂದು ವಿಚಾರಗಳು ಕಾರ್ಯಕರ್ತರ ಮನಸ್ಸಿನಲ್ಲಿ ಇದೆ. ನಮಗೆ ಹೇಗೆ ಅಂತ ಹೇಳಿದರೆ, ತುಂಬ ಜನ ಇದ್ದಾರೆ ಹಿಂದುಗಡೆಯಿಂದ, ಅಂದರೆ ಪಕ್ಷದ ಬಗ್ಗೆ ತುಂಬ ಒಲವಿದ್ದವರು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳುವಂಥ ತುಂಬ ಒಳ್ಳೆ ಮನಸ್ಥಿತಿ ಇರುವ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ
ಎಡವುತ್ತಿದ್ದೇವೆ ಅಂತ ಹೇಳಿ ಕೂಡ ಅವರಿಗೆ ಮನಸ್ಸಿನಲ್ಲಿದೆ. ಅದು ನಮಗೆ ಸಂತೋಷ, ಯಾಕಂತ ಹೇಳಿದರೆ ಅವರು ಬಂದು ನಮ್ಮ ಹತ್ರ ಈ ಥರ ವಿಚಾರಗಳನ್ನು ವಿನಿಮಯ ಮಾಡುವಾಗ ಅವರಿಗೆ ಅವರ ಮನಸ್ಸಿನಲ್ಲಿರೋ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಮತ್ತು ಅವರಿಗೆ ಸಹ ಒಂದಿರ್ತದೆ, ಅಂದರೆ ಎಸ್ ನಾವು ಕೆಲವೊಂದನ್ನು ನಾವು ಅವರು ಕೊಡುವಂಥ ಸಜೆಷನ್ಸ್ಗಳನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಈಗ ನಮ್ಮವರ ಕಾರ್ಯಕರ್ತರೊಬ್ಬರು ಹೇಳಿದರು ಇದು ಯಾವ ಸಂಸ್ಕೃತಿ ಅದು, ಖಂಡಿತವಾಗಿ ಹೌದು, ಅದನ್ನು ನಾವು ಬದಲಾವಣೆ ಮಾಡಲೇಬೇಕಾಗ್ತದೆ. ಕೆಲವೊಂದೊಂದು ಆ ಥರದ ಕಾರ್ಯಕರ್ತರಲ್ಲಿ ಮನಸ್ಥಿತಿ ಏನಾದರೂ ಅಸಮಾಧಾನ ಇದ್ದರೆ ನಾವು ಮಾಡಲೇಬೇಕಾಗ್ತದೆ. ಓಕೆ, ಎಸ್ ಸರ್ ಬರ್ತೀನಿ ನಾನು. ಕೊನೆಯದಾಗಿ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ, ಯಾಕಂದರೆ ಸಮಯದ ಬಹು ತುಂಬಾನೇ ಇದೆ. ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದೆ ಈಗಲೂ ಕೂಡ, ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಇವೆಲ್ಲದರ ನಡುವೆ ಪ್ರಕಾಶ್ ಶೆಟ್ಟಿ ತುಂಬೆ ಅವ್ರ ಜೊತೆ ಮಾತಾಡಿದೀವಿ. ವಾಟ್ ಅಬೌಟ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅವರನ್ನ ಒಂದು ಮಾತು ಕೇಳಿ ಅನ್ನೋದು ಬಹಳಷ್ಟು ಕೇಳ್ತಾ ಇದ್ದೀರಿ. ಸೊ ದಟ್ಸ್ ವೈ ವಿ ಕಾಲ್ಡ್ ಹರೀಶ್ ಕುಮಾರ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರಿಗೆ ಕೂಡ ಕರೆಯನ್ನ ಮಾಡಿದ್ವಿ. ಪ್ರಕಾಶ್ ಶೆಟ್ಟರು ಕರೆ ರಿಸೀವ್ ಮಾಡಿದ್ರು, ಮಾತಾಡಿದ್ರು. ಹರೀಶ್ ಕುಮಾರ್ ಅವರು ಓಕೆ ಸರಿ, ಮಾತಾಡ್ಲಿಕ್ಕೆ ಅಂತ ಇಲ್ಲ ಅಂತೆ, ಅದು ಆಫೀಸ್ ಒಳಗಡೆ ಆಗಿರುವಂತ ಗಲಾಟೆ ಅಂತೆ. ಸೊ ಆಗಿದ್ದಾಗ ಮಾತಾಡ್ಲಿಕ್ಕೆ ಎಂತ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಅದೇ ಕನೆಯದಾಗಿ ನೋಡಿ, ನಾನು ನನ್ನ ಜನರಿಗೆ ಹೇಳ್ಬೇಕಲ್ವಾ, ಯಾಕಂದ್ರೆ ನಮ್ಮ ಚರ್ಚೆಗಳು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಒಬ್ಬರನ್ನೇ ಕರೆಗೆ ತೆಗೆದುಕೊಂಡು ಒಬ್ಬರನ್ನೇ ಮಾತ್ರ ಮಾತಾಡಿಸಿ ಇನ್ನೊಬ್ಬರ ಹತ್ರ ಮಾತಾಡಲಿ ಮಾಧ್ಯಮಗಳು ಆ ರೀತಿ ತಪ್ಪು ಯಾವತ್ತೂ ಕೂಡ ಮಾಡಬಾರ್ದು. ಒನ್ ಸೈಡೆಡ್ ಡಿಬೇಟ್ ಆಗುತ್ತೆ, ಅದು ಒನ್ ಸೈಡೆಡ್ ವಿಚಾರ ಆಗುತ್ತೆ ಇಬ್ಬರ ಕಡೆಯಿಂದ. ಆದ್ರೆ ಇಲ್ಲಿ ಆಫೀಸ್ನ ಒಳಗಡೆ ಅನ್ನುವಂಥ ವಿಚಾರಗಳು, ಆ ಆಫೀಸ್ ಏನಂತ ಹೇಳಿದ್ರೆ ಅದು ಪಕ್ಷ, ಕಾಂಗ್ರೆಸ್ ಪಕ್ಷ, ಇತಿಹಾಸ ಇರುವಂತಹ ಪಕ್ಷ ಅಂತ ಆಗಿರುವಂಥದ್ದು ಬಿಕಾಸ್ ಆಫ್ ಸಾರ್ವಜನಿಕರಿಂದ, ಜನರು ಜನಸಾಮಾನ್ಯರು ವೋಟ್ ಹಾಕಿದ್ರಿಂದ ಆ ಪಕ್ಷ ಆಗಿರುವಂಥದ್ದು. ಸೊ ಅವರು ವೋಟ್ ಹಾಕಿದ್ರಿಂದ ಆ ಪಕ್ಷ ಆಗಿದೆ, ಜೊತೆಗೆ ಆ ಪಕ್ಷದಲ್ಲಿ ತಮ್ಮಗಳಿಗೆ ಒಂದು MLC ಇರುವಂತಹ ಸೀಟ್ ಸಿಕ್ಕಿದೆ, ಆ ಪಕ್ಷದಲ್ಲಿ ತಾವುಗಳು ಜನಪ್ರತಿನಿಧಿಗಳು ಆಗಿದ್ದೀರಿ ಅಂತ ಬಂದಾಗ ಬಿಕಾಸ್ ಆಫ್ ಜನರು, ಬಿಕಾಸ್ ಆಫ್ ಜನಸಾಮಾನ್ಯ, ಬಿಕಾಸ್ ಆಫ್ ಕಾಮನ್ ಪೀಪಲ್. ಸೊ ಅವರಿಗೆ ತಾವುಗಳು ಸ್ಪಷ್ಟೀಕರಣವನ್ನ ಕೊಡ್ಲಿಕ್ಕೆ ಎಡವುತ್ತಿದ್ದೀರಿ ಅಂತ ಬಂದಾಗ, ತಮ್ಮ ಪಕ್ಷ ಅಂತ ಬಂದಾಗ ತಮ್ಮ ಮನೆ ಅಲ್ಲ, ತಮ್ಮ ಪರ್ಸನಲ್ ಪ್ರಾಪರ್ಟಿ ಅಲ್ವೇ ಅಲ್ಲ. ಆಗಿದ್ರೆ ತಮ್ಮ ಪರ್ಸನಲ್ ಪ್ರಾಪರ್ಟಿ ಅಂತ ಬಂದಾಗ ಅಲ್ಲಿ ಮಾಧ್ಯಮದವರನ್ನ ಕರೆಯುವಂತ ಅವಶ್ಯಕತೆಗಳೇ ಇಲ್ಲ, ಅಲ್ಲಿ ಪ್ರೆಸ್ ಮೀಟ್ ಗಳನ್ನ ಮಾಡುವಂತ ಅವಶ್ಯಕತೆಗಳೇ ಇಲ್ಲ, ಮಾಧ್ಯಮದವರಲ್ಲಿ ಬರುವಂತ ಅವಶ್ಯಕತೆಗಳೇ ಇಲ್ಲ ಬಹುಶಃ, ಅಥವಾ ಅಲ್ಲಿ ಪೊಲೀಸರೇ ಬರುವಂತ ಅವಶ್ಯಕತೆಗಳಿರಲಿಲ್ಲ ಅಲ್ವಾ. ಸೊ ಎಲ್ಲ ಪೊಲೀಸ್ ವ್ಯಾನ್ ಬರುತ್ತೆ, ಪೊಲೀಸ್ನವರು ಬರ್ತಾರೆ ಅಂತ ಬಂದಾಗ ಏನೋ ಆಗಿದೆ ಸರ್, ಏನಾಗಿದೆ ಹೇಳಿ ಸರ್ ಅಂತ ನಾವುಗಳು ಸರಿಯಾಗಿ ಕೇಳಿದಾಗ, ವಿನಯತೆಯಿಂದ, ವಿನಮ್ರತೆಯಿಂದ, ವಿನಯವಾಗಿ, ನಯವಾಗಿ ನಾವು ಕೇಳಿದಾಗ, ನಮ್ಮ ಟೆಕ್ನಿಕಲ್ ಟೀಮ್ ಕೇಳಿದಾಗ, ಇಲ್ಲ ಅದನ್ನು ಹೇಳುವಂಥದ್ದು ಏನಿಲ್ಲ ಒಳಗಡೆ ಆಗಿರುವಂಥ ವಿಚಾರ ಅಂತ ಬಂದಾಗ, ಎನಿವೇ ತಮ್ಮ ಮನಸ್ಥಿತಿ ತಾವುಗಳು ಹೇಳ್ಬೋದಪ್ಪ. ಎನಿವೇ ಸರ್, ಥ್ಯಾಂಕ್ ಯು ಆ್ಯಂಡ್ ವೆರಿ ಸಾರಿ ತಮ್ಗಳಿಗೆ ಕರೆ ಮಾಡಿದ್ದಕ್ಕೆ. ನಾವುಗಳು ಅತ್ಯಂತ ವಿನಯದಿಂದ ಕರೆ ಮಾಡಿರುವಂಥದ್ದು, ವಿನಯದಿಂದಲೇ ನಿಮ್ಗಳ ಮೇಲೆ ಬಹಳಷ್ಟು ಗೌರವ ಇದೆ, ಹಿರಿಯರಿದ್ದೀರಿ. ಸೊ ಹಾಗಿದ್ದಾಗ ನಾವುಗಳು ಕೇಳುವಂಥದ್ದು ಏನು ಕೇಳಿದ್ವಿ ಸರ್, ಯಾಕಂದ್ರೆ ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರವನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಹಕ್ಕು. ಯಾಕಂದ್ರೆ ನಾಳೆ ಅವ್ರ ಜೊತೆ ಕೇಳಿದ್ರಪ್ಪ ನಮ್ಮ ಜೊತೆ ಕೇಳಲಿಲ್ಲ ಅನ್ನೋ ವಿಚಾರಗಳು ಆಗಬಾರ್ದು. ತಾವು ಜಿಲ್ಲಾಧ್ಯಕ್ಷರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಸೊ ಆವಾಗ ತಮ್ಮ ಜೊತೆ ನಾವು ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಉನ್ನತ ಹುದ್ದೆಯಲ್ಲಿರುವಂತಹ ಗೌರವ ಸ್ಥಾನದಲ್ಲಿದ್ದೀರಿ, ತಾವುಗಳು ಒಳ್ಳೆ ಕೆಲಸವನ್ನು ಮಾಡಿದಿರಿ ಪಾರ್ಟಿಗೆ, ತಾವುಗಳು ಇಲ್ಲ ಅಂತ ಹೇಳಲ್ಲ. ಸೊ ಆಗಿದ್ದಾಗ ಅದೇ ಗೌರವದಿಂದ ನಾವುಗಳು ಕರೆ ಮಾಡಿರುವಂಥದ್ದು. ಆ್ಯಂಡ್ ವಿಷಯ ಇಷ್ಟೇ. ಸೊ ಈ ರೀತಿ ಅವರು ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಜನರಿಗೆ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ, ಕ್ಲಾರಿಟಿ ಕೊಡಬೇಕಾಗುತ್ತೆ. ಇದು ಕ್ಲಾರಿಟಿ, ಇಬ್ಬರನ್ನು ಕೂಡ ಸಂಪರ್ಕ ಮಾಡಿದ್ವಿ, ಸ್ವಲ್ಪ ಮನಸ್ತಾಪ ಇದೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಸರ್, ಲಾಸ್ಟ್ ಆಕ್ಷನ್ ಏನು ಹೇಳ್ತೀರಿ? ಈಗ ಅದೇ ನಮ್ಮ ಅಧ್ಯಕ್ಷರಿಗೆ ನೀವು ಕನೆಕ್ಟ್ ಮಾಡುವಾಗ ಅವರು ಹೇಳಿದರು ಹೀಗೆ ನಾವು ಅದನ್ನು ಒಳಗೆ ಸಾಲ್ವ್ ಮಾಡಿದ್ದೇವೆ ಅಂತ ಹೇಳಿ. ಸೊ ಪಕ್ಷದ ಪರವಾಗಿ ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೇನೆ ವಕ್ತಾರನಾಗಿ. ಸೊ ನನ್ನ ಉತ್ತರದಾಯಿತು ಏನಂತ ಹೇಳಿದರೆ ಜನರಿಗೆ ಒಂದು ಕ್ಲಾರಿಟಿ ಕೊಡುವಂಥದ್ದು. ಸೊ ಕ್ಲಾರಿಟಿಯನ್ನು ನಾವಿಲ್ಲಿ ಕೊಡಲಿಕ್ಕೆ ಬಂದಿದ್ದೇವೆ. ನಾವು ಇವಾಗ ಮೀಡಿಯಾಗಳಲ್ಲಿ ನೋಡಿದ್ದೇವೆ ನಾವು, ಬೀದಿ ಜಗಳ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕೈ ಹಾಗೆ ಅಂತ ಸುಮಾರಲ್ಲೇ. ದಯವಿಟ್ಟು ಆ ಥರ ಏನು ನಡೀಲಿಲ್ಲ. ದಯವಿಟ್ಟು ಇದನ್ನು ಇನ್ನು ಮುಂದೆಗೆ ವಿಜೃಂಭಿಸಬೇಡಿ. ಇದು ಮುಗಿದೋದ ಅಧ್ಯಾಯ, ಸಣ್ಣ ಮನಸ್ತಾಪ. ಅದನ್ನು ದೊಡ್ಡ ನಾಯಕರು ಕೂತು ಅವರವರೇ ಮನಸ್ತಾಪಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಏನು ಒಂದು ಗೌರವ ಇಟ್ಟು, ಪಕ್ಷದ ಮೇಲೆ ಗೌರವ ಇಟ್ಟು, ನೀವು ಈ ಒಂದು ವಿಚಾರ ಏನು ಜನರಿಗೆ ಗೊತ್ತಾಗಬೇಕು ವಸ್ತುಸ್ಥಿತಿ. ಯಾಕಂತ ಹೇಳಿದರೆ ಬಹಳಷ್ಟು ನಾನು ಇವಾಗ ಬರುವಾಗ ಕೂಡ, ನಾನು ಮಳೆ ಬರ್ತಿತ್ತು, ನಾನು ಆಟೋದಲ್ಲಿ ಬರುವಾಗ ಕೂಡ ಆ ಡ್ರೈವರ್ ಕೂಡ ಇದೇ ವಿಚಾರವಾಗಿ ಮಾತಾಡ್ತಿದ್ದಾರೆ. ಹೆಂಚಿನ ಮಾರೆ ಕಾಂಗ್ರೆಸ್ ಕಚೇರಿ ನೀವು ಬೀದಿ ಜಗಳ, ಬೀದಿಗೆ ಬಂದೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಅಂತ ಆ ವಿಚಾರ. ಸೊ ಆ ರೀತಿ ಯಾವುದು ನಡೀಲಿಲ್ಲ. ಇದೆಲ್ಲ ವಿಚಾರಗಳು ಬಂದಿರೋದು ಕೇವಲ ಮಾಧ್ಯಮದಿಂದ. ಬೀದಿಗೆ ಬಂದು ಜಗಳ ಮಾಡಿದ್ದಾರೆ, ಕೈ ಮಿಲಾಯಿಸಿದ್ದಾರೆ ಅಂತ ಹೇಳಿ ಬೀದಿಗೆ ಆ ಥರ ಯಾವುದೂ ಆಗಿಲ್ಲ. ದಯವಿಟ್ಟು
ಈ ಮುಖಾಂತರ ನಾನು ಸ್ಪಷ್ಟೀಕರಣವನ್ನು ಕೊಡ್ತಿದ್ದೇನೆ. ಕಾಂಗ್ರೆಸ್ ಪಕ್ಷ ಒಂದು ಪ್ರಜಾಪ್ರಭುತ್ವವನ್ನು ನಂಬಿರುವಂತಹ ಪಕ್ಷ. ಎಲ್ರಿಗೂ ಅವರದ್ದಾದಂತಹ ಒಂದು ಎಕ್ಸ್ಪ್ರೆಷನ್, ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಸೊ ಅದನ್ನು ನಾವು ಎಕ್ಸಿಬ್ಯೂಟ್ ಮಾಡಿದ್ದೇವೆ. ಅದು ಬಿಟ್ಟು ಬೇರೆ ಏನೂ ಅಲ್ಲ. ಅವರವರ ಒಂದು ವಿಚಾರಗಳನ್ನು ಹೇಳಿದ್ದಕ್ಕೆ ಸ್ವಲ್ಪ ಸಣ್ಣ ಮನಸ್ತಾಪ ನಡೆದಿದೆ, ಮತ್ತು ಅದು ಬಿಟ್ಟು ಬೇರೆ ಏನು ನಡೆಯಿಲ್ಲ. ಆದ್ದರಿಂದ ದಯವಿಟ್ಟು ಈ ಒಂದು ವಿಚಾರಕ್ಕೆ ನಾವು ಇಲ್ಲೇ ಫುಲ್ ಸ್ಟಾಪ್ ಇಡಬೇಕು. ಇದನ್ನು ಮುಂದೆ ಎಳೆದುಕೊಂಡು ಹೋಗೋದು ಬೇಡ. ಯಾರ್ಯಾರ ನಾಯಕರ ಮಧ್ಯೆ ಏನು ವಾಗ್ವಾದ ನಡೆದಿದೆ ಅಂತ ಹೇಳಿ ಏನು ವದಂತಿಗಳು ನಡೀತಿದೆಯೋ ಅವರು ಸರಿಯಾಗಿದ್ದಾರೆ, ಅಥವಾ ಯಾವ್ಯಾವ ಕಾರ್ಯಕರ್ತರ ಮಧ್ಯೆ ಏನೋ ಕೈ ಮಿಲಾಯಿಸಿದ್ದಾರೆ, ಅಲ್ಲಿಂದ ಜನ ಬಂದಿದ್ದಾರೆ ಇಲ್ಲಿಂದ ಜನ ಬಂದಿದ್ದಾರೆ ಅಂತ ಹೇಳಿ ಸುದ್ದಿಗಳು ಬಂದಿದೆ, ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಒಂದು ಇನ್ನು ಮುಂದಕ್ಕೆ ಅಥವಾ ಮಧ್ಯಾಹ್ನ ಮೇಲೆ ಹಾಗೆ ಆಯ್ತಂತೆ ಹೀಗೆ ಆಯ್ತಂತೆ ಹೇಳುವಂಥ ಕೆಲವು ವದಂತಿಗಳು ಬರ್ತಾ ಇದೆ ಈಗ ಸಹ ಕೂಡ. ಸೊ ಅಂಥದ್ದು ಎಂಥದ್ದು ಆಗಲಿಲ್ಲ. ಎಲ್ಲರೂ ಅವರವರಷ್ಟಕ್ಕೆ ಅದು ಹೇಳ್ದಲ್ಲ, ಒಂದು ಗಳಿಗೆ ಒಂದು ಬೆಳಿಗ್ಗೆ 11-12 ಗಳಿಗೆಗೆ ಸ್ವಲ್ಪ ಹೀಗೆ ಇತ್ತು ಪರಿಸ್ಥಿತಿ. 1 ಗಂಟೆ ಆಗುವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಅದಕ್ಕೆ ಸಂಬಂಧಪಟ್ಟ ನಾಯಕರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಲ್ಲರೂ ಮನಸ್ಸಿನಲ್ಲಿದ್ದ ಏನು ನೋವು ಇತ್ತು ಅಥವಾ ಏನೇ ಒಂದು ಮನಸ್ತಾಪ ಆಯಿತು ಅದನ್ನೆಲ್ಲ ಬಿಟ್ಟು ಮಧ್ಯಾಹ್ನ ಊಟ ಮಾಡಿ ಹೋಗಿದ್ದಾರೆ. ಏನು ಅದಾದ ಮೇಲೆ ಯಾರ್ಯಾರು ಕಾರ್ಯಕರ್ತರು ಏನೇನು ಸ್ವಲ್ಪ ಮನಸ್ತಾಪ ಇದ್ದ 2 ತಂಡಗಳಲ್ಲಿ ಇದ್ರು ಅವರು ಒಟ್ಟಿಗೆ ಕೂತು ಊಟ ಮಾಡಿ ಸಮಾಧಾನದಲ್ಲಿ ಹೋಗಿದ್ದಾರೆ. ಸೊ ಇದು ಒಂದು ಸಣ್ಣ ಮಟ್ಟದ ಮನಸ್ತಾಪ ಎಲ್ಲ ಪಕ್ಷಗಳಲ್ಲಿಯೂ ಇರುವಂಥದ್ದು. ನಾನು ಅದು ಹಾಗೆ ಆಯ್ತು ಹೀಗೆ ಆಯ್ತು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ನಮ್ಮದ್ರಲ್ಲಿಯೂ ಕೂಡ ಇದೆ. ಇದು ಮುಂದೆ ಕೂಡ ಇರ್ತದೆ ಸಣ್ಣ ಪುಟ್ಟ ವಿಚಾರಗಳು. ಹಾಗೆ ಇರುವಾಗ ಇದನ್ನು ದೊಡ್ಡದು ಮಾಡುವ ಅವಶ್ಯಕತೆ ಬೇಡ. ಇದನ್ನು ಇಲ್ಲಿಗೆ ನಾವು ಪೊಲೀಸ್ ಸ್ಟಾಕ್ ಹಾಕಿ ಮುಗಿಸಿಬಿಡುವ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಮಾಧ್ಯಮಗಳು ಕ್ರಿಯೇಟ್ ಮಾಡಿರುವಂತಹ ವಿಚಾರಗಳಲ್ಲ, ತಾವುಗಳು ಗಮನಿಸಿದಿರಿ. ಇವತ್ತು ಬೀದಿಗೆ ಬಂದಿದ್ದು ಅಕ್ಷರಶಃ ಸತ್ಯ. ಇಲ್ಲದಿದ್ರೆ ಬಹುಶಃ ಕೆಲಸ ಇಲ್ಲದಿರುವಂತಹ ಪೊಲೀಸರು ಇರಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಬಂದವರು ಕೂಡ ಪೊಲೀಸರು ಅಲ್ಲ, ಪೊಲೀಸರು ಬಂದಿದ್ದಾರೆ. ನಾವು ವಿಡಿಯೋ ಇದೆ, ಪೊಲೀಸರು ನೋಡಿ ಯಾಕೆ ಬಂದಿದ್ರು ನಾನು ಹೇಳ್ತೀನಿ. ಪರಿಸ್ಥಿತಿ ಅಲ್ಲಲ್ಲ, ಪರಿಸ್ಥಿತಿ ಅಂತ ವಿಚಾರಗಳು ಬಂದಾಗ ಮಾಧ್ಯಮಗಳು ಕ್ರಿಯೇಟ್ ಮಾಡಿದ ಅಂತ ಹೇಳಿದ್ರೆ ಇಷ್ಟು ಜನ ಕಾರ್ಯಕರ್ತರು ತಮ್ಮದೇ ಅಲ್ಲ ಮಾಧ್ಯಮದವರು ಕ್ರಿಯೇಟ್ ಮಾಡಿರುವಂತದ್ದು ಬೀದಿಗೆ ಬಂದು ಜಗಳ ಮಾಡಿದ್ರು ಅಂತ ಹೇಳಿ ಬಂದಿರು. ಅದಕ್ಕೆ ಹೇಳಿದ್ದಾರೆ ತಮ್ಮ ಪಕ್ಷದ ಕಾರ್ಯಕರ್ತರೇ ಕರೆ ಮಾಡಿ ಈಗ ಹೇಳಿದಾಗ ಒಂದು ವೇಳೆ ತಾವುಗಳು ಏನು ನೋಡಿ ಸರ್, ಅಲ್ಲಿ ಇದ್ದವರು ದೊಡ್ಡ ನಾಯಕರು ಸರ್. ಹರೀಶ್ ಕುಮಾರ್ ಅವರಿದ್ರು, ಐವನ್ ಡಿಸೋಜ ಇದ್ರು, ಪ್ರಕಾಶ್ ಅಣ್ಣ ಇದ್ರು, ಪ್ರಕಾಶ್ ಶೆಟ್ಟಿ ತುಂಬೆ ಅವರಿದ್ರು, ಮತ್ತೆ ಪದ್ಮರಾಜ್ ಅವರಿದ್ರು, ಮಂಜುನಾಥ್ ಭಂಡಾರಿ, ಪದ್ಮರಾಜ್ ಅವರಿದ್ರು, ದೊಡ್ಡ ನಾಯಕರಿದ್ರು. ಅಲ್ಲಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ದೊಡ್ಡ ನಾಯಕರಿದ್ರು. ಅದರ ಮಧ್ಯದಲ್ಲಿ ಕಾರ್ಯಕರ್ತರು. ಸೊ ಇವರು ಮಿಥುನ್ ರೈ ಅವರಿದ್ರು ಖಂಡಿತ. ಸೊ ಇವರನ್ನು ಎಲ್ಲರನ್ನು ಸಂಭಾಳಿಸ್ಬೇಕಂತ ಹೇಳಿದ್ರೆ ಅಂದ್ರೆ ಏನು ಸಣ್ಣ ವಿಚಾರ ಚಿವಟಿ ತೆಗೆದಿದ್ದೇವೆ ನಾವು. ಅದನ್ನು ಬರ್ತೀನಿ, ತಮ್ಮ ಪಕ್ಷದ ನಾಯಕರನ್ನ ಸಂಭಾಳಿಸಬೇಕಾದ್ರೆ ಪೊಲೀಸರೇ ಬರ್ಬೇಕು ಅಂತ ಹೇಳಿದ್ರೆ ನಾವು ಯೋಚನೆ ಇಲ್ಲ ಪೊಲೀಸರು ಬಂದು ಅವ್ರು ಏನು ಇದು ಮಾಡಿಲ್ಲ, ಅಲ್ಲಿಗೆ ಬಂದು ಹೋಗಿದ್ದಾರೆ ಅಷ್ಟೇ. ಓಕೆ, ಎನಿವೆ ಎಸ್, ಇದು ಇವತ್ತು ನಡೆದಿರುವಂತಹ ಘಟನೆ. ಎನಿವೆ ಎಲ್ಲರೂ ಕೂಡ ಒಂದಾಗಿರ್ಬೇಕು, ಎಲ್ಲರೂ ಕೂಡ ಒಳ್ಳೆದಾಗಿರ್ಬೇಕು, ನಮ್ಮ ಜನರಿಗೆ ಒಳ್ಳೆದಾಗಬೇಕು, ಅಷ್ಟೇ ನಾವು ಹೇಳ್ತಾ ಇರುವಂತದ್ದು. ಅಂಡ್ ಇವತ್ತು ಪಕ್ಷಗಳು ಅಂತ ಬಂದಾಗ ಈ ಘಟನೆಗಳು ಅಥವಾ ಇಂತಹ ವಿಚಾರಗಳು ಆಗಲು ಸರ್ವೇ ಸಾಮಾನ್ಯ, ನೋ ಡೌಟ್. ನಾನು ಅದನ್ನೇ ಹೇಳ್ತಾ ಇರೋದು, ಕಾಂಗ್ರೆಸ್ ಅಂತ ಅಲ್ಲ, ಬಿಜೆಪಿಯಲ್ಲೂ ಕೂಡ ಇಂಥ ಅದೆಷ್ಟೋ ಘಟನೆಗಳು ನಡೆದಿದೆ, ಅಥವಾ JDS ಅಲ್ಲೂ ಕೂಡ ಅದೆಷ್ಟೋ ಘಟನೆಗಳು ನಡೆದಿದೆ. ರಾಜ್ಯಾಧ್ಯಕ್ಷರೇ ನಮ್ಮ ಪಕ್ಷದವರಲ್ಲ ಅಂತ ಹೇಳುವಂತ ಘಟನೆಗಳು ಕೂಡ ನಡೆದಿದೆ. ಜೊತೆಗೆ ಇವರುಗಳು ಕೆಸರಾದ ಚಾಟ ನಡೆದಿರುವಂತದ್ದು ಕೂಡ ಗೊತ್ತಿದೆ. ಜೊತೆಗೆ ಇಂತಹ ಘಟನೆಗಳು ನೋಟಲ್ಲಿ ಒಂದು ಪಕ್ಷ, ಎಲ್ಲಾ ಪಕ್ಷಗಳು ನಡೆಯುತ್ತೆ. ಸೊ ಹಾಗಿದ್ದಾಗ ಮಾಧ್ಯಮಗಳಿಗೆ ಈ ವಿಚಾರಗಳು ಏನು ಅಂತ ಬಂದಾಗ ಆಗಿರುವಂತ ಘಟನೆಗಳು ಏನು ಅಲ್ಲಿ, ಅದು ಊಹಾಪೋಹಗಳಿಗೆ ಹೋಗುವಂತ ಅವಶ್ಯಕತೆಗಳಿಲ್ಲ. ಎಲ್ಲಿ ಅಂತ ಬಂದಾಗ ಅಂದ್ರೆ ಕೈ ಮಿಲಾಯಿಸುವಂತ ಹಂತಕ್ಕೆ ಬಂದಿದೆ ಅಂತ ಬಂದಾಗ ಪ್ರಥಮವಾಗಿ ಕೇಳಿ ಬರ್ತಾ ಇರುವಂತ ವಿಚಾರ. ಆದ್ರೆ ಇಲ್ಲಿ ಅಂತ ಘಟನೆಗಳು ಏನು ನಡೆದಿಲ್ಲ, ಸಣ್ಣ ಮನಸ್ತಾಪ ಅನ್ನೋದು ಈಗಾಗಲೇ ಕ್ಲಾರಿಫೈ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಇಂಥ ಘಟನೆಗಳು ನಡೆದಾಗ ಊಹಾಪೋಹಗಳು ಯಾಕೆ, ಸತ್ಯ ವಿಮರ್ಶೆ ಆಗ್ಲಿ, ನಡೆದದ್ದು ಏನು ಅಂತ ಸತ್ಯ ವಿಮರ್ಶೆ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಯಾಕಂದ್ರೆ ಇದು ಸಾರ್ವಜನಿಕ ಜೀವನದಲ್ಲಿರುವಂತಹ ಪಕ್ಷ, ಜೊತೆಗೆ ತಾವುಗಳು ಸಾರ್ವಜನಿಕ ಜೀವನದಲ್ಲಿರುವಂತಹ ನಾಯಕರು. ಸೊ ಜನರಿಗೆ ತಾವುಗಳು ಉತ್ತರ ಕೊಟ್ಟಾಗ ಆ ಒಂದು ಗೊಂದಲ ಮರೆಯಾಗುತ್ತೆ. ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಸೊ ಯಾವತ್ತೂ ಕೂಡ ಈ ರೀತಿ ಆಗುವಂಥದ್ದು ಬೇಡ, ಮನಸ್ತಾಪಗಳು ಬೇಡ, ಒಂದಾಗಿರಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಉದಯ್ ಆಚಾರ್ಯ ಅವರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ನಡೆಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಸಾರ್ವಜನಿಕವಾಗಿ ಚರ್ಚೆಯನ್ನ ಮಾಡಿದೆ. ಇದು ಅಭಿನಂದನೀಯವಾಗಿರುವಂತಹ ವಿಚಾರ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೆರಿ ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸೊ ದಾಟ್ಸ್ ವೈ ತಾವುಗಳು ಮಾಧ್ಯಮಗಳಿಗೆ ಮುಕ್ತವಾಗಿದ್ದೀರಿ. ಮಾಧ್ಯಮಗಳ ಪರವಾಗಿ ತಮ್ಮಗಳಿಗೆ ಅಭಿನಂದನೆಗಳು. ತಮ್ಮ ಒಂದು ಪ್ರಜಾಪ್ರಭುತ್ವ ಈ ಒಂದು ನಡೆಯನ್ನ ನಾವುಗಳು ಅಭಿನಂದನೆ ಸಲ್ಲಿಸ್ತೀವಿ. ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗಲಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.
ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್. ಗೋಲ್ಡ್ ವಿನ್ನರ್ಗೆ